ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ತಮಗೆಲ್ಲ ಕೂಡ ಗೊತ್ತಿರುವಂತಹ ವಿಚಾರ ಜೊತೆಗೆ ರಾಜ್ಯದ ಜನರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿರುವಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 100 ದಿನಗಳು ಅಂದ್ರೆ ಶತಕ ದಾಟವನ್ನ ಪೂರೈಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಕೈ ಸರ್ಕಾರ ಶತಕ ದಾಟವನ್ನ ಪೂರೈಸ್ತಾ ಇದೆ ಅಂತ ಬಂದಾಗ ಗಮನಿಸ್ತಾ ಇದ್ದೀರಾ ಯಾವ ರೀತಿಯ ಬೆಳವಣಿಗೆಗಳು ರಾಜ್ಯಾದ್ಯಂತ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ. ಜೊತೆಗೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಬರೋಬ್ಬರಿ 135 ಸೀಟುಗಳನ್ನ ಕಾಂಗ್ರೆಸ್ ಸರ್ಕಾರ ಪಡೆದುಕೊಂಡು ಗೆದ್ದು ಬೀಗಿ ಅಧಿಕಾರದಲ್ಲಿ ಇದೆ ಅಂತ ಬಂದಾಗ ಪ್ರಮುಖವಾಗಿರುವಂತಹ ಕಾರಣ ಪಂಚ ಗ್ಯಾರಂಟಿಗಳು. ಆ ಪಂಚ ಗ್ಯಾರಂಟಿಗಳು ಬಹಳಷ್ಟು ಸವಾಲಾಗಿತ್ತು ಸರ್ಕಾರಕ್ಕೆ. ಆದ್ರೆ ಒಂದೊಂದೇ ವಿಚಾರವಾಗಿ ಪಂಚ ಗ್ಯಾರಂಟಿಗಳನ್ನ ಸರ್ಕಾರ ಪೂರೈಸಿಕೊಂಡು ಬರ್ತಾನೆ ಇದೆ. ಇವೆಲ್ಲದರ ಜೊತೆಗೆ ಈ ಒಂದು 100 ದಿನಗಳು ಅಂತ ಬಂದಾಗ ಇದನ್ನ ನಾವು ಗುರುತು ಮಾಡಿಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಈ 100 ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧಿಸಿದ್ದೇನು ಅನ್ನುವಂತಹ ಪ್ರಶ್ನೆ ಬರುತ್ತೆ. 100 ದಿನಗಳಲ್ಲಿ ನಿಜವಾಗ್ಲೂ ಕೂಡ ಶ್ರೀಸಾಮಾನ್ಯರು ಅಥವಾ ಮತದಾರ ಪ್ರಭುಗಳು ಏನಿದ್ದಾರೆ ಅವರ ಇಚ್ಛೆಯನ್ನ ಅಥವಾ ಅವರ ಇಷ್ಟವನ್ನ ಈ ಸರ್ಕಾರ ಪೂರೈಕೆ ಮಾಡಿದ್ಯಾ, ಅಥವಾ ಅವರ ಅಭಿಲಾಷೆಯನ್ನ ಅವರು ಹೇಳಿರುವಂತಹ ವ್ಯೂ ಪಾಯಿಂಟ್ಗಳನ್ನ ಸ್ವಲ್ಪವಾದರೂ ಕೂಡ ಈ ಸರ್ಕಾರ ಪೂರೈಕೆ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಜೊತೆಗೆ ನುಡಿದಂತೆ ನಾವುಗಳು ನಡೆದಿದ್ದೀವಿ ಅನ್ನುವಂಥದ್ದು ಕಾಂಗ್ರೆಸ್ ಈ ಸಂದರ್ಭ ಹೇಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಬಿಜೆಪಿ ಹೇಳ್ತಾ ಇದೆ ಈ ಸರ್ಕಾರ ತುಗ್ಲಕ್ ಸರ್ಕಾರ, ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಲೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಆಸ್ ಯೂಶುವಲ್ ಕಾಂಗ್ರೆಸ್ನ ಕಾಲೆಳಿತಾ ಇದೆ. ಇವೆಲ್ಲದರ ಜೊತೆಗೆ ಪ್ರಶ್ನೆ ಇರುವಂಥದ್ದು ಮತದಾರ ಪ್ರಭುಗಳು ಏನು ಹೇಳ್ತಾರೆ, ಈ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಏನಾದರೂ ಬದಲಾಯಿತಾ, ಒಳ್ಳೇದಾಯ್ತಾ ಅಥವಾ ಕೆಟ್ಟದಾಯ್ತಾ, 100 ದಿನಗಳ ಫಲಿತಾಂಶ ಜನರು ಏನ್ ಕೊಡ್ತಾ ಇದ್ದಾರೆ, ಪಾಸ್ ಕೊಡ್ತಾ ಇದ್ದಾರೆ ಅಥವಾ ಫೇಲ್ ಕೊಡ್ತಾ ಇದ್ದಾರೆ ಅಂತ ವಿಚಾರ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಸಿದ್ದು ಆಟ್ 100 ನಾಟ್ ಔಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಲೆಫ್ಟ್ ವರ್ಸಸ್ ರೈಟ್ 100 ಡೇಸ್ ಪಾಸ್ ಆರ್ ಫೇಲ್ ಅಂತ ಬಂದಾಗ ನಾವು ಗಮನಿಸಬೇಕಾಗಿರುವಂತದ್ದು ಆಗಲೇ ಹೇಳಿದಾಗ 5 ಯೋಜನೆಗಳು ಪ್ರಮುಖವಾಗಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾಗಿರುವಂತದ್ದು. ಜೊತೆಗೆ ಇವೆಲ್ಲದರ ಜೊತೆಗೆ ನಾಳೆಯಿಂದ ಪ್ರಮುಖವಾಗಿರುವಂತಹ ವಿಚಾರ, ಯಾಕಂದ್ರೆ 100 ದಿನ ಆಯ್ತು ಅಂತ ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂಪರ್ ಆಗಿರುವಂತಹ ಗಿಫ್ಟ್ ಅನ್ನ ಕೊಡ್ತಾ ಇದೆ, ಕೊಡುಗೆಯನ್ನ ರಾಜ್ಯದ ಮಹಿಳೆಯರಿಗೆ ಕೊಡ್ತಾ ಇದೆ. ನಾಳೆಯಿಂದ ಬರೋಬ್ಬರಿ 1.9 ಕೋಟಿ ಮಹಿಳೆಯರಿಗೆ ತಾವುಗಳು ಕಾಯ್ತಾ ಇರುವಂತಹ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ನಾಳೆಯಿಂದ ಸಿಗ್ಲಿಕ್ಕಿದೆ. ಅಂದ್ರೆ ಅಧಿಕೃತವಾಗಿ ನಾಳೆ ಚಾಲನೆ ಆಗ್ಲಿಕ್ಕಿದೆ ಮೈಸೂರಲ್ಲಿ. ಇವೆಲ್ಲದರ ಜೊತೆಗೆ ಗೃಹ ಜ್ಯೋತಿ ಈಗಾಗಲೇ ಬಂದಿರುವಂತದ್ದು, ಕಂಡೀಷನ್ ಸಪ್ಲೈ. ಅಟ್ ದ ಸೇಮ್ ಟೈಮ್ ಬಂದಿರುವಂತದ್ದು ಶಕ್ತಿ ಯೋಜನೆ. ಬಹಳಷ್ಟು ರೆಸ್ಪಾನ್ಸ್ ಗಳ ನಡುವೆ ಬಹಳಷ್ಟು ಪರ ವಿರೋಧವಾಗಿರುವಂತಹ ಚರ್ಚೆ. ಅವೆಲ್ಲದರ ಜೊತೆಗೆ ಅನ್ನಭಾಗ್ಯ, ಇವೆಲ್ಲದರ ಜೊತೆಗೆ ಯುವ ನಿಧಿ ಇನ್ನೂ ಕೂಡ ಬರಲಿಕ್ಕೆ ಬಾಕಿ ಇದೆ. ಹಾಗಾದ್ರೆ 100 ದಿನಗಳಲ್ಲಿ ಏನ್ ಮಾಡಿದೆ ಸರ್ಕಾರ, ಏನೆಲ್ಲ ವಿಚಾರಗಳು ನಡೀತು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬ. ಪ್ರಚಂಡ ಬಹುಮತದೊಂದಿಗೆ ಬಂದಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ 100 ದಿನಗಳ ಸಂಭ್ರಮ. ಕರ್ನಾಟಕ ಮಾದರಿ ಆಡಳಿತಕ್ಕೆ ಪಂಚ ಗ್ಯಾರಂಟಿಗಳೇ ಮುನ್ನುಡಿ. ಕೈ ಸರ್ಕಾರಕ್ಕೆ ಸವಾಲಾಗಿದ್ದ ಗ್ಯಾರಂಟಿ ಜಾರಿ. ಪ್ರಚಂಡ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶತಕದ ಸಂಭ್ರಮ. ಪಂಚ ಗ್ಯಾರಂಟಿ ಭರವಸೆಯೊಂದಿಗೆ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನವೇ ಮೊದಲ ಆದ್ಯತೆಯಾಗಿದೆ. ಹೌದು, ಭಾರೀ ಬಹುಮತದೊಂದಿಗೆ ರಾಜ್ಯದ ಗದ್ದುಗೆಗೆ ಏರಿದಂತಹ ಕಾಂಗ್ರೆಸ್ ಸರ್ಕಾರದ ಮೊದಲ ಆದ್ಯತೆ ಪಂಚ ಗ್ಯಾರಂಟಿಯ ಅನುಷ್ಠಾನ. ಶತಕದ ಆಡಳಿತ ಸಂಭ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಎದುರಾಯಿತು ಸಾಲು ಸಾಲು ಸವಾಲು. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಚುನಾವಣೆಗೂ ಮೊದಲು ಆಶ್ವಾಸನೆ ನೀಡಿದ್ದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ತಾತ್ವಿಕ ಅನುಮೋದನೆಯನ್ನ ನೀಡಲಾಯಿತು. ಸರ್ಕಾರ ಅಧಿಕಾರಕ್ಕೆ ಬಂದ 3 ವಾರಗಳಲ್ಲಿಯೇ ಗ್ಯಾರಂಟಿ ಯೋಜನೆಗಳ ಜಾರಿ ಪ್ರಾರಂಭಿಸಲಾಯಿತು. ಈ ನಡುವೆ ಸರ್ಕಾರ ಎದುರಿಸಿದ್ದ ಪ್ರಮುಖ ಸವಾಲುಗಳು ಹೀಗಿವೆ. ಅನುದಾನದ ಹೊಂದಾಣಿಕೆಯ ಬೃಹತ್ ಸವಾಲು. 5 ಗ್ಯಾರಂಟಿ ಯೋಜನೆ ಜಾರಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರುವುದು ಅನುದಾನ. ಗ್ಯಾರಂಟಿಗಳಿಗೆ ವಾರ್ಷಿಕ 50,000 ಕೋಟಿ ರೂಪಾಯಿ ಅನುದಾನ ಬೇಕಾಗಲಿದೆ. ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಸಂಗ್ರಹ ಅಸಾಧ್ಯ ಎಂದು ಹಣಕಾಸು ಇಲಾಖೆ ಸ್ಪಷ್ಟಪಡಿಸಿದೆ. ಇದರಿಂದ ರಾಜ್ಯ ಹಣಕಾಸು ಪರಿಸ್ಥಿತಿ ಬಿಗಡಾಯಿಸಲಿದೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಸಾಲದ ಮೊರೆ ಹೋಗುವ ಸಾಧ್ಯತೆ ಎಚ್ಚರಿಕೆ ನೀಡಿದೆ.
ಈ ಮಧ್ಯೆ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೊಳಿಸುವ ಅನಿವಾರ್ಯತೆ ಇತ್ತು. ಸಿದ್ದರಾಮಯ್ಯ ಸರ್ಕಾರ ತನ್ನ 100 ದಿನಗಳ ಆಡಳಿತದಲ್ಲಿ ಬಹುತೇಕ ಪಂಚ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ಕಸರತ್ತಿನಲ್ಲೇ ತೊಡಗಿತ್ತು. ಆದಾಯ ಸಂಗ್ರಹ ಮಿತಿ ಹೆಚ್ಚಿಸುವುದರ ಜೊತೆಗೆ ಬೇರೆ ಯಾವ ಮೂಲಗಳಿಂದ ಸಂಪನ್ಮೂಲ ಕ್ರೋಢೀಕರಣ ಸಾಧ್ಯ ಎಂಬ ಬಗ್ಗೆ ಹುಡುಕಾಟದಲ್ಲಿ ತೊಡಗಿದೆ. ಇತ್ತ ಇಲಾಖೆಗಳಿಗೆ ಅನುದಾನ ಕಡಿತ ಮಾಡಲಾಗಿದ್ದು, ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನದ ಕೊರತೆಯ ಆತಂಕ ಎದುರಾಗಿದೆ. ಈಗಾಗಲೇ ಸ್ವಪಕ್ಷೀಯರೇ ಅನುದಾನ ಕೊರತೆ ಬಗ್ಗೆ ಬಹಿರಂಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ವಿಶೇಷ ಅನುದಾನಕ್ಕೆ ಕತ್ತರಿ ಹಾಕಲಾಗಿದ್ದು, ಸ್ವಪಕ್ಷೀಯರ ಅಸಮಾಧಾನವನ್ನು ತಣಿಸಿ ಅಭಿವೃದ್ಧಿಗೂ ಚ್ಯುತಿ ಬಾರದಂತೆ ಪಂಚ ಗ್ಯಾರಂಟಿ ಜಾರಿಗೊಳಿಸುವ ಅನಿವಾರ್ಯತೆಯಲ್ಲೇ ಕಾಂಗ್ರೆಸ್ ಸರ್ಕಾರ 100 ದಿನಗಳನ್ನು ಪೂರೈಸಿದೆ. ಈಗಲೂ ಅನುದಾನ ಕೊರತೆ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ. ಅಂದಾಜು ಮೀರಿದ ಶಕ್ತಿ ಯೋಜನೆಯ ವೆಚ್ಚ. ಸಿದ್ದರಾಮಯ್ಯ ಸರ್ಕಾರ ಜೂನ್ 11ರಂದು ಪಂಚ ಗ್ಯಾರಂಟಿ ಪೈಕಿ ಶಕ್ತಿ ಯೋಜನೆಯನ್ನ ಮೊದಲಿಗೆ ಅನುಷ್ಠಾನ ಮಾಡಿತ್ತು. ವಿಳಂಬ ಅನುಷ್ಠಾನ ವಿರುದ್ಧದ ಪ್ರತಿಪಕ್ಷಗಳ ಟೀಕೆಗಳ ಮಧ್ಯೆ ಸರ್ಕಾರ ತನ್ನ ಮೊದಲ ಪಂಚ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿತ್ತು. ಸಾರಿಗೆ ನಿಗಮಗಳ ಆರ್ಥಿಕ ಸಂಕಷ್ಟ, ಅನುದಾನ ಕೊರತೆಯ ಸವಾಲಿನ ಮಧ್ಯೆ ಯೋಜನೆ ಜಾರಿಯಾಗಿದೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕಲ್ಪಿಸುವ ಶಕ್ತಿ ಯೋಜನೆ ಪ್ರತಿದಿನ ಸರಾಸರಿ 50ರಿಂದ 60 ಲಕ್ಷ ಮಹಿಳೆಯರಿಗೆ ಅನುಕೂಲವಾಗ್ತಾ ಇದೆ. 38.54 ಕೋಟಿ ಟ್ರಿಪ್ಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡಿದ್ದಾರೆ. ಆದರೆ ಶಕ್ತಿ ಯೋಜನೆಗೆ ಸರ್ಕಾರಕ್ಕೆ ಎದುರಾದ ದೊಡ್ಡ ಸವಾಲು ಅಂದಾಜು ಮೀರಿ ಆಗ್ತಾ ಇರುವಂತಹ ವೆಚ್ಚ. ಯೋಜನೆ ಜಾರಿಯಾದಾಗಿನಿಂದ ಈವರೆಗೆ ಸುಮಾರು 1057.9 ಕೋಟಿ ರೂಪಾಯಿ ಉಚಿತ ಟಿಕೆಟ್ ಪ್ರಯಾಣದ ಮೌಲ್ಯ ವೆಚ್ಚ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದ ವೆಚ್ಚ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಯೋಜನೆಯಲ್ಲಿ ಸುಮಾರು 1% ದುರುಪಯೋಗ ಆಗ್ತಾ ಇದೆ ಎಂಬುದನ್ನ ಸಾರಿಗೆ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಈವರೆಗೆ ಶಕ್ತಿ ಯೋಜನೆಗೆ ಕೇವಲ 120 ಕೋಟಿ ರೂಪಾಯಿ ಮೊದಲ ಕಂತನ್ನ ಬಿಡುಗಡೆ ಮಾಡಲಾಗಿದೆ. ಜಾರಿಯಾದ 2.5 ತಿಂಗಳಲ್ಲೇ ಶಕ್ತಿ ಯೋಜನೆಯ ವೆಚ್ಚ 1000 ಕೋಟಿಯನ್ನ ದಾಟಿರುವುದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಸಿಬ್ಬಂದಿಗೆ ವೇತನ ವಿಳಂಬವಾಗದೆ, ಬಸ್ ನಿರ್ವಹಣೆಗೆ ಚ್ಯುತಿ ಬರದೆ ಯೋಜನೆಯನ್ನ ನಿಭಾಯಿಸುವುದೇ ದೊಡ್ಡ ತಲೆನೋವಾಗಿದೆ. ಷರತ್ತಿನೊಂದಿಗೆ ಗೃಹಜ್ಯೋತಿ ಯೋಜನೆ ಜಾರಿ. ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆ ಗೃಹಜ್ಯೋತಿ ಯೋಜನೆ. ಹಲವು ಗೊಂದಲ, ಷರತ್ತುಗಳ ಮಧ್ಯೆ ಗೃಹಜ್ಯೋತಿ ಯೋಜನೆಯನ್ನ ಜಾರಿ ಮಾಡಲಾಗಿದೆ. 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವ ಯೋಜನೆ ಗೃಹಜ್ಯೋತಿ. ಈ ಯೋಜನೆ ಜುಲೈ 1ರಿಂದ ಜಾರಿಗೆ ಬಂದಿದ್ದು, ಆಗಸ್ಟ್ 1ರ ಬಿಲ್ನಿಂದ ಗ್ರಾಹಕರಿಗೆ ಸೌಲಭ್ಯ ದೊರೆಯುತ್ತಾ ಇದೆ. ಸುಮಾರು 2 ಕೋಟಿ ಗ್ರಾಹಕರಿಗೆ ಈ ಯೋಜನೆಯಿಂದ ಅನುಕೂಲವಾಗಲಿದೆ. ಈವರೆಗೆ 1.49 ಕೋಟಿ ಗ್ರಾಹಕರು ನೋಂದಾಯಿಸಿಕೊಂಡಿದ್ದು ಉಚಿತ ವಿದ್ಯುತ್ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಇದಕ್ಕಾಗಿ ವಾರ್ಷಿಕವಾಗಿ 13,910 ಕೋಟಿ ರೂಪಾಯಿಗಳಷ್ಟು ವಿನಿಯೋಗವಾಗಲಿದೆ. ಆದರೆ ಹಿಂದಿನ 1 ವರ್ಷದ ಸರಾಸರಿ ಆಧಾರದಲ್ಲಿ ವಿದ್ಯುತ್ ಬಳಕೆ ಲೆಕ್ಕ ಹಾಕಲಾಗ್ತಾ ಇದ್ದು, ಇದರಿಂದ ಪ್ರಸಕ್ತ 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಕೆ ಮಾಡಿದವರು ಬಿಲ್ಲನ್ನ ಪಾವತಿಸ್ತಾ ಇದ್ದಾರೆ. ಇದು ಪ್ರತಿಪಕ್ಷಗಳ ತೀವ್ರ ಟೀಕೆಗೆ ಗುರಿಯಾಯಿತು. ಗೃಹಜ್ಯೋತಿಗೆ ಆರಂಭದಲ್ಲಿ ಹಲವು ಷರತ್ತುಗಳು, ಗೊಂದಲ, ಅರ್ಜಿ ನೋಂದಣಿ ಮಾಡಲು ಸಾಕಷ್ಟು ತಾಂತ್ರಿಕ ಸಮಸ್ಯೆ ಎದುರಾಯಿತು. ಸರ್ವರ್ ಡೌನ್, ಅರ್ಜಿ ಸಲ್ಲಿಕೆಗೆ ತಾಂತ್ರಿಕ ದೋಷಗಳು ಜನಾಕ್ರೋಶಕ್ಕೆ ಕಾರಣವಾಯಿತು. ಬಳಿಕ ಸಮಸ್ಯೆ ನಿವಾರಿಸಿ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. ಈ ಯೋಜನೆಯಿಂದ ಆರ್ಥಿಕ ಸಂಕಷ್ಟದಲ್ಲಿ ಇರುವಂತಹ ಎಸ್ಕಾಂಗಳ ಮೇಲೆ ಭಾರಿ ಹೊರೆಯನ್ನ ಬೀಳ್ತಾ ಇದ್ದು, ಅನುದಾನ ಪೂರೈಕೆ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಅನ್ನಭಾಗ್ಯಕ್ಕೆ ಅಕ್ಕಿ ಕೊರತೆ. ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವಂತಹ ಮತ್ತೊಂದು ಗ್ಯಾರಂಟಿ ಯೋಜನೆ ಅನ್ನಭಾಗ್ಯ. ಈ ಯೋಜನೆ ಜಾರಿಯಾಗಿ ಕಾಂಗ್ರೆಸ್ ಸರ್ಕಾರ ಈಗಲೂ ಪರದಾಡುವಂತಾಗಿದೆ. ರಾಜ್ಯ ಸರ್ಕಾರ ಬಿಪಿಎಲ್ ಪಡಿತರಿಗೆ 5 ಕೆಜಿ ಉಚಿತ ಅಕ್ಕಿ ಪೂರೈಕೆ ಅಕ್ಕಿ ಕೊರತೆಯ ಹಿನ್ನೆಲೆಯಲ್ಲಿ ಸಾಧ್ಯವಾಗಲಿಲ್ಲ. ಅದೆಷ್ಟೋ ಕಸರತ್ತನ್ನು ನಡೆಸಿದ್ರೂ ಗ್ಯಾರಂಟಿಯಂತೆ 5 ಕೆಜಿ ಉಚಿತ ಅಕ್ಕಿ ಪೂರೈಕೆ ಭರವಸೆ ಈಡೇರಿಸಲು ಸರ್ಕಾರ ವಿಫಲವಾಯಿತು. ಕೇಂದ್ರ ಸರ್ಕಾರಕ್ಕೆ ಅನ್ನಭಾಗ್ಯಕ್ಕೆ ಬೇಕಾದ ಅಕ್ಕಿ ಪೂರೈಸಲು ಸಾಧ್ಯವಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿತು. ಸಿಎಂ ಆದಿಯಾಗಿ ಆಹಾರ ಸಚಿವರು ಕೇಂದ್ರ ಆಹಾರ ಸಚಿವರನ್ನ ಭೇಟಿಯಾಗಿ ಅಕ್ಕಿ ಪೂರೈಸುವಂತೆ ಒತ್ತಾಯಿಸಿದ್ರೂ ಯಾವುದೇ ಫಲ ನೀಡಲಿಲ್ಲ. ಇತರೆ ರಾಜ್ಯಗಳಿಂದ ಅಕ್ಕಿ ಖರೀದಿ ಮಾಡುವ ಯತ್ನವು ಫಲ ನೀಡದೆ ಹೋದಾಗ ಅನ್ಯ ಮಾರ್ಗವಿಲ್ಲದೆ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಬದಲು ಹಣವನ್ನು ನೀಡಲು ನಿರ್ಧರಿಸಿತು. ಅಕ್ಕಿ ಖರೀದಿಗಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ನಗದು ವರ್ಗಾಯಿಸಲು ನಿರ್ಧರಿಸಿದ್ದು, 5 ಕೆಜಿ ಅಕ್ಕಿಗೆ ಪ್ರತಿ ಕೆಜಿಗೆ 34 ರೂಪಾಯಿನಂತೆ 170 ರೂಪಾಯಿ ಪ್ರಕಾರ ಈವರೆಗೆ ಸುಮಾರು 1.04 ಕೋಟಿ ಕುಟುಂಬಗಳು ನಗದು ಸೌಲಭ್ಯವನ್ನು ಪಡೆಯುತ್ತಾ ಇವೆ.
ಇತ್ತ ಅಕ್ಕಿ ಖರೀದಿಗಾಗಿನ ಟೆಂಡರ್ ಪ್ರಕ್ರಿಯೆ ವಿಳಂಬವಾಗ್ತಾ ಇದ್ದು ಇನ್ನೂ 2-3 ತಿಂಗಳು ಅಕ್ಕಿ ಬದಲಿಗೆ ನಗದು ವರ್ಗಾವಣೆಯನ್ನೇ ನೆಚ್ಚಿಕೊಳ್ಳುವಂತಹ ಅನಿವಾರ್ಯತೆ ಎದುರಾಗಿದೆ. ಜೊತೆಗೆ ಹೆಚ್ಚಿನ ಹಣ ನೀಡಿ ಅಕ್ಕಿ ಖರೀದಿಸುವ ಸಂದಿಗ್ಧತೆ ಉಂಟಾಗಿರುವ ಕಾರಣ ಸರ್ಕಾರ ಸವಾಲನ್ನು ಎದುರಿಸ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಅನ್ನಭಾಗ್ಯ ಯೋಜನೆ ಜಾರಿಯಲ್ಲಿ ನುಡಿದಂತೆ ನಡೆಯಲು ಸಾಧ್ಯವಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆಗೂ 10 ಹಲವು ಸವಾಲು. ಮತ್ತೊಂದು ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಹಲವು ದಿನಾಂಕ ನಿಗದಿಯಾಗಿದ್ರೂ ಪದೇ ಚಾಲನೆ ದಿನಾಂಕ ಮುಂದೂಡಿಕೆಯಾಗುತ್ತಲೇ ಇದೆ. ಸದ್ಯ ಆಗಸ್ಟ್ 30ಕ್ಕೆ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ರಾಹುಲ್ ಗಾಂಧಿ ಮುಖೇನ ಚಾಲನೆ ನೀಡಲು ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಈಗಲೂ ಗೊಂದಲ ಮುಂದುವರೆದಿದೆ. ಸಕಾಲದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯವಾಗಲೇ ಇಲ್ಲ. ಆ ಮೂಲಕ ಅಧಿಕಾರಕ್ಕೆ ಬಂದು 100 ದಿನ ಪೂರೈಸಿದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅನುಷ್ಠಾನ ಭಾಗ್ಯ ಒದಗಿ ಬಂದಿಲ್ಲ. ನೋಂದಣಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು ದಿನಾಂಕ ಆಗಸ್ಟ್ 30ರಂದು ಮಹಿಳೆಯರ ಖಾತೆಗೆ ಮಾಸಿಕ 2,000 ರೂಪಾಯಿಗಳನ್ನು ವರ್ಗಾಯಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ಈಗಾಗಲೇ 1.08 ಕೋಟಿ ಕುಟುಂಬಗಳ ಯಜಮಾನಿಯರು ಯೋಜನೆಯ ಅಡಿ ನೋಂದಾಯಿಸಿಕೊಂಡಿದ್ದಾರೆ. ಈ ಯೋಜನೆಗೆ ವಾರ್ಷಿಕ 32,000 ಕೋಟಿ ರೂಪಾಯಿ ಅಗತ್ಯತೆ ಇದೆ. ಇಷ್ಟು ದೊಡ್ಡ ಪ್ರಮಾಣದ ಹಣ ಹೊಂದಾಣಿಕೆಯೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಒಂದೆಡೆ ಫಲಾನುಭವಿಗಳ ನೋಂದಣಿ ಗೊಂದಲ, ನೋಂದಣಿ ಪ್ರಕ್ರಿಯೆಯಲ್ಲಿನ ವಿಳಂಬ, ಕುಟುಂಬದಲ್ಲಿ ಯಜಮಾನಿಯನ್ನ ಪರಿಗಣಿಸುವ ಗೊಂದಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಷರತ್ತುಗಳೊಂದಿಗೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಪ್ರತಿಪಕ್ಷಗಳ ತೀವ್ರ ಟೀಕೆಗೆ ಗುರಿಯಾಗಿದೆ. ಫಲಾನುಭವಿಗಳ ನೋಂದಣಿ, ಅರ್ಜಿ ವಿಲೇವಾರಿ ದೊಡ್ಡ ತಲೆನೋವಾಗಿದೆ. ಈ ಮಧ್ಯೆ ಯೋಜನೆಗೆ ಚಾಲನೆ ನೀಡುವ ಸ್ಥಳ ನಿಗದಿ ಗೊಂದಲ, ಚಾಲನೆಗೆ ಕಾಂಗ್ರೆಸ್ ವರಿಷ್ಠರ ಅಲಭ್ಯತೆಯೂ ಗೃಹಲಕ್ಷ್ಮಿ ಜಾರಿ ವಿಳಂಬವಾಗ್ತಾ ಇದೆ. ಈ ಮುನ್ನ ಬೆಳಗಾವಿಯಲ್ಲಿ ಯೋಜನೆಗೆ ಅದ್ದೂರಿ ಚಾಲನೆ ನೀಡಲು ಮುಂದಾಗಿದಂತಹ ಸರ್ಕಾರ ಇದೀಗ ಮೈಸೂರಿಗೆ ಶಿಫ್ಟ್ ಆಗಿದೆ. ಈ ಸ್ಥಳ ಗೊಂದಲಕ್ಕೆ ಸಿಎಂ ಡಿಸಿಎಂ ನಡುವಿನ ಮುಸುಕಿನ ಗುದ್ದಾಟವೂ ಕಾರಣ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಕಾಲ ಜಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಕಾರ್ಯರೂಪಕ್ಕೆ ಬಾರದ ಯುವ ಶಕ್ತಿ. ಪದವಿ ಡಿಪ್ಲೊಮಾ ಪಡೆದ ಯುವಕರಿಗೆ ಕೂಡಲೇ ಉದ್ಯೋಗ ದೊರೆಯದೇ ಇದ್ರೆ ನಿರಾಶರಾಗದಂತೆ, ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ಬೆಂಬಲ ನೀಡುವ ಯುವ ನಿಧಿ, ಶಿಕ್ಷಣ ಪಡೆದು 6 ತಿಂಗಳಾದರೂ ಉದ್ಯೋಗ ದೊರೆಯದ ಯುವಜನರಿಗೆ ಉದ್ಯೋಗ ದೊರೆಯುವವರೆಗೆ ಅಥವಾ ಗರಿಷ್ಠ 2 ವರ್ಷದವರೆಗೆ ಪದವೀಧರರಿಗೆ 3,000 ರೂಪಾಯಿ ಹಾಗೂ ಡಿಪ್ಲೊಮಾ ಪಡೆದವರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನ ನೀಡಲಾಗುವುದು. ಆದರೆ ಈ ಯೋಜನೆ ಇನ್ನೂ ಜಾರಿಯೇ ಆಗಿಲ್ಲ. ಅದರಲ್ಲೂ 2022-23ರ ಶೈಕ್ಷಣಿಕ ವರ್ಷ ಅಂತ್ಯಗೊಂಡ 6 ತಿಂಗಳ ನಂತರ ಈ ಯೋಜನೆ ಜಾರಿಯಾಗಲಿದೆ ಎಂಬ ಷರತ್ತು ಪ್ರತಿಪಕ್ಷಗಳು ಹಾಗೂ ಯುವಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಯೋಜನೆಯ ನೋಂದಣಿ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ. 2022-23 ಪೂರ್ವ ಶಿಕ್ಷಣ ವರ್ಷ ಅಂತ್ಯಗೊಂಡ ವಿದ್ಯಾರ್ಥಿಗಳಿಗೆ ಅನ್ವಯವಾಗದೇ ಇರುವುದು ಭಾರಿ ಟೀಕೆಗೆ ಒಳಗಾಗಿದೆ. ಜೊತೆಗೆ ಅರ್ಹ ಫಲಾನುಭವಿಗಳ ಆಯ್ಕೆಯು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಇದಿಷ್ಟು ಸಂಕ್ಷಿಪ್ತವಾಗಿರುವಂತಹ ಚಿತ್ರಣ. ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ನಾಳೆಯಿಂದ ಜಾರಿಯಾಗುತ್ತೆ. ಬರೋಬ್ಬರಿ ರಾಜ್ಯಾದ್ಯಂತ 1.9 ಕೋಟಿ ಮಹಿಳೆಯರಿಗೆ ಬರೋಬ್ಬರಿ ತಾವುಗಳು ಕಾಯ್ತಾ ಇರುವಂತಹ 2,000 ರೂಪಾಯಿಗಳು ತಮ್ಮ ಖಾತೆಗೆ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಇನ್ನೂ ಕೂಡ ಜಾರಿಯಾಗದಂತಹ ಯುವ ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಏನಾಗಿದೆ ಅನ್ನುವಂತಹ ವಿಚಾರವನ್ನ ಜನರು ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಮಾತಾಡೋಣ. ಇವೆಲ್ಲದರ ಜೊತೆಗೆ 100 ದಿನಗಳು ಶತಕ ದಾಟವನ್ನ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಪೂರೈಕೆ ಮಾಡ್ತಾ ಇದೆ ಅಂತ ಬಂದಾಗ ಅದಕ್ಕೆ ಪ್ರಮುಖ ಕಾರಣ ಪಂಚ ಗ್ಯಾರಂಟಿಗಳು. ಆ ಪಂಚ ಗ್ಯಾರಂಟಿಗಳನ್ನ ಮಾಡಬೇಕು, ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳಷ್ಟು ಸವಾಲಿತ್ತು. ಆ ಸವಾಲನ್ನ ಬೆನ್ನಟ್ಟಿಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಜೊತೆಗೆ 100ನೇ ದಿನವನ್ನ ಪೂರೈಕೆ ಮಾಡಿದೆ ಅಂತ ಬಂದಾಗ ಮತದಾರ ಪ್ರಭುಗಳು ಏನು ಹೇಳ್ತಾರೆ? ಫುಲ್ ಮಾರ್ಕ್ಸ್ ಕೊಡ್ತಾರಾ, ಅಥವಾ ಪಾಸ್ ಮಾಡ್ತಾರಾ, ಅಥವಾ ಫೇಲ್ ಮಾಡಿದ್ದಾರಾ, ಅಥವಾ ಡಿಸ್ಟಿಂಕ್ಷನ್ ಕೊಟ್ಟಿದ್ದಾರಾ ಅನ್ನುವಂತಹ ವಿಚಾರಗಳು ಬರುತ್ತೆ. ಹಾಗಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಕ್ತಾರರು ಪದ್ಮ ಪ್ರಸಾದ್ ಜೈನ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಪದ್ಮ ಪ್ರಸಾದ್ ಜೈನ್ ಅವರಿಗೆ. ನಮಸ್ತೆ ಸರ್. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ನಾನು ಜನರ ಅಭಿಪ್ರಾಯಗಳನ್ನ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ಅಭಿಪ್ರಾಯಗಳನ್ನ ಮುಕ್ತವಾಗಿರುವಂತಹ ಹಂಚಿಕೊಳ್ಳಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ
ತಾವುಗಳು ಆಯ್ಕೆ ಮಾಡಿರುವಂತಹ ಸರ್ಕಾರ, ತಾವುಗಳು ಆಯ್ಕೆ ಮಾಡಿರುವಂತಹ ಜನಪ್ರತಿಗಳು, ತಾವುಗಳು ಆಯ್ಕೆ ಮಾಡಿರುವಂತಹ ಈ ಒಂದು ಸರ್ಕಾರ 100 ದಿನಗಳನ್ನ ಪೂರೈಕೆ ಮಾಡಿದೆ ಅಂತ ಬಂದಾಗ ತಾವುಗಳು ಏನ್ ಹೇಳ್ತೀರಾ? ತಮ್ಮ ಪ್ರಕಾರ ನಿಜವಾಗ್ಲೂ ಕಾಂಗ್ರೆಸ್ ಒಳ್ಳೆ ಕೆಲಸಗಳನ್ನ ಮಾಡಿದ್ಯಾ ಅಥವಾ ತಮ್ಗಳ ಒಂದು ಅನಿಸಿಕೆ ಏನಿತ್ತು ಅದು ಫುಲ್ಫಿಲ್ ಆಗಿದ್ಯಾ? ಆಗಿದ್ರೆ ಎಷ್ಟು ಮಟ್ಟಿಗೆ ಆಗಿದೆ ಅಥವಾ ಆಗಿಲ್ಲ ಅಂತ ಬಂದಾಗ ಯಾಕೆ ಆಗಿಲ್ಲ ಅನ್ನುವಂತ ವಿಚಾರಗಳು ಬರುತ್ತೆ. ಈಗಾಗಲೇ ಬಿಜೆಪಿ ಕೂಡ ಹೇಳ್ತಾ ಇದೆ ಕರ್ಮಕಾಂಡಗಳೇ ಈ ಕಾಂಗ್ರೆಸ್ ನಿಂದ ತುಂಬಿ ಹೋಗ್ತಾ ಇದೆ, ಇವುಗಳು ಕೂಡ ಪರ್ಸೆಂಟೇಜ್ ಅಲ್ಲಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ, ಇವರುಗಳು ತುಗ್ಲಕ್ ಸರ್ಕಾರವನ್ನ ಮಾಡ್ತಾ ಇದ್ದಾರೆ, ಅನುದಾನಗಳಿಗೆ ಅಭಿವೃದ್ಧಿಗಳಿಗೆ ಅನುದಾನಗಳನ್ನ ಕೊಡ್ತಾ ಇಲ್ಲ, ಕೇವಲ ಅವರ ಪಂಚ ಗ್ಯಾರಂಟಿಗಳನ್ನು ತುಂಬಿಸ್ಲಿಕ್ಕೋಸ್ಕರ ಮಾತ್ರ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅಂತ ಆರೋಪಗಳ ನಡುವೆ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು. ನಾನು ನೇರವಾಗಿ ಸರ್ ಅಭಿನಂದನೆಗಳು ಪ್ರಥಮವಾಗಿ, ಯಾಕಂದ್ರೆ ಪ್ರಚಂಡ ಬಹುಮತದಂತ ಗೆದ್ದಂತಹ ಸರ್ಕಾರ ಇವತ್ತು 100 ದಿನಗಳನ್ನ ಪೂರೈಕೆ ಮಾಡುತ್ತೆ ಅಂತ ಬಂದಾಗ ಒಂದು ಗಮನಾರ್ಹವಾಗಿರುವಂತಹ ಬೆಳವಣಿಗೆ. ದಾಟ್ಸ್ ವೈ ಪ್ರಥಮ ಸ್ಟೆಪ್ ಇದು ಈ ಬಾರಿ ಫಸ್ಟ್ ಎಲೆಕ್ಷನ್. ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಪ್ರಥಮವಾಗಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 100 ದಿನಗಳಾಗಿವೆ. ನಮ್ಮ ಕುಡ್ಲ ಚಾನೆಲ್ನ ವೀಕ್ಷಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಹಾಗೂ ಚಾನೆಲ್ಗೂ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ ನೀವು. ನಾನು ಈ ಸಂದರ್ಭದಲ್ಲಿ ಒಂದನ್ನು ನೆನಪು ಮಾಡ್ಕೊಳ್ಬೇಕು. ಚುನಾವಣಾ ಪೂರ್ವದಲ್ಲಿ ನಾವು ಬೇರೆ ಪಕ್ಷದವರು BJP ಅವರು ಬಂದಿದ್ರು, ಇತರ ಪಕ್ಷದವರು ಬಂದಿದ್ರು, ಎಷ್ಟು ಸೀಟ್ಗಳು ಬರ್ಬೋದು ಅಂತ ತಾವು ನಿತಿನ್ ಅವರು ಕೇಳಿದಾಗ ನಾನು ಹೇಳಿದ್ದೆ 135 ನಮ್ಮ ಗುರಿ ಇದೆ ಅಂತ. ಹೇಗೆ ತಲುಪ್ತೀರಿ ಅಂತ ಹೇಳಿದ್ರಿ. ಇಲ್ಲ, ನಮ್ಮ ಗ್ಯಾರಂಟಿಗಳು ಹಾಗೆ ಇದೆ. ನಾನು ಹೇಳ್ತಾ ಇದ್ದೆ, ನಮ್ಮ ಗೃಹ ಜ್ಯೋತಿ ಇದೆ, ಗೃಹಲಕ್ಷ್ಮಿ ಇದೆ, ಶಕ್ತಿ ಯೋಜನೆ ಇದೆ, ಅನ್ನಭಾಗ್ಯ ಇದೆ, ಹಾಗೆ ಯುವ ನಿಧಿ ಇದೆ ಅಂತ ಹೇಳ್ತಾ ಇರುವಾಗ ಇದೆಲ್ಲ ಆಗುತ್ತಾ ಸರ್, ಇದು ಹೋಗುವಾದ ಗ್ಯಾರಂಟಿ ಕಾರ್ಡ್ ಕೊಡ್ಲಿಕ್ಕೆ ಆಗುತ್ತಾ ಅಲ್ಲ, ಇದಕ್ಕೆ ಜನ ವೋಟ್ ಹಾಕ್ತಾರಾ ಅಂತ ತಾವು ಕೇಳಿದ್ರಿ. ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ, ನಮ್ಮ ಜಿಲ್ಲೆ ಬಹಳ ಒಂದು ಈ ತಲಾದಾಯ ನೋಡುವಾಗ ಇದೊಂದು ಸುಶಿಕ್ಷಿತರ ಅಥವಾ ಮಧ್ಯಮ ವರ್ಗದವರ ಜಿಲ್ಲೆ. ಕರ್ನಾಟಕದ ಇತರ ಜಿಲ್ಲೆಗಳು ನೋಡಿದಾಗ ಅದು ಬಹಳ ಪೂವರ್ ಜಿಲ್ಲೆಗಳಿವೆ. ಉತ್ತರ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಅಲ್ಲೆಲ್ಲ ಈ ಯೋಜನೆಗಳು ಕೈ ಹಿಡಿದಿವೆ. ನಮ್ಮ ಜಿಲ್ಲೆಯಲ್ಲಿ ಕೈ ಹಿಡಿದೇ ಇರ್ಬೋದು, ಆದ್ರೆ ಹಾವೇರಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬಳ್ಳಾರಿ ಇರ್ಬೋದು, ಸ್ವೀಪ್ ಕಾಂಗ್ರೆಸ್. ಯಾಕೆ ಅಂತ ನೋಡ್ಕೊಂಡು ಬಂದಾಗ ಅಲ್ಲಿ ತಲಾ ಆದಾಯಗಳ ಮಟ್ಟ ಇದೆಯಲ್ಲ, ಜನರ ಜೀವನ ಮಟ್ಟ ಬಹಳ ಕುಸಿದಿತ್ತು, ಕಷ್ಟದಲ್ಲಿದ್ರು, ಬೆಲೆ ಏರಿಕೆ ಆಗಿತ್ತು. ಅವರಿಗೆ ಈ ಸರ್ಕಾರದ ಸಹಾಯ ಹಸ್ತ ಬೇಕೇ ಬೇಕಿತ್ತು. ಆ ಸಹಾಯ ಹಸ್ತಕ್ಕೋಸ್ಕರ ನಮ್ಮ ಹಸ್ತದ ಕೈ ಹಿಡಿದ್ರು ಅವರು, ಕಾಂಗ್ರೆಸ್ ಪಕ್ಷದ ಕೈ ಹಿಡಿದ್ರು. ನಾವು ಆ ಪಂಚ ಗ್ಯಾರಂಟಿ ತರುವುದಿದೆಯಲ್ಲ, ಅದು ನಮ್ಗೆ ಸವಾಲಾಗಿತ್ತು. ಅದನ್ನ ತರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡಿರೋದು. ಯಾಕೆಂದ್ರೆ ಅವರ ಒಂದು ಆರ್ಥಿಕ ತಜ್ಞರು ಅಂತ ಹೇಳ್ಬೋದು. ಅವರು 14 ಸಲ ಬಜೆಟ್ ಮಂಡನೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಫಂಡ್ ಅನ್ನು ನಾವು ಮಾಡ್ಬೇಕಂತ ಹೇಳಿದ್ರೆ ಆಗ ತಾನೇ ಸರ್ಕಾರ ಬಂದಿರ್ತದೆ. ಹಿಂದಿನ ಸರ್ಕಾರ ಏನು ಉಳಿಸಿರ್ತದೆ, ಅಲ್ಲಿ ಏನು ಉಳಿಸಿರುವುದಿಲ್ಲ, ಅವರೆಲ್ಲ ಡೆಬಿಟ್ ಮಾಡಿ ಹೋಗಿದ್ರು ಎಲ್ಲ. ನಾನು ಅದನ್ನ ಹೇಳಲಿಕ್ಕೆ ಹೋಗುದಿಲ್ಲ, ಪಕ್ಷದವರು ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ತುಂಬಾ ಅನುದಾನ ಅಡ್ವಾನ್ಸ್ ಅಲ್ಲಿ ಕೊಟ್ಟು ಅಲ್ಲಿ ಏನು ಇರ್ಲಿಲ್ಲ, 0 ಇತ್ತು ಬಜೆಟ್. ಇದು ಅಂತದ್ರಲ್ಲಿ ಅದನ್ನು ತುಂಬಿಸ್ಬೇಕಿತ್ತು, ತೆರಿಗೆಯನ್ನ ಖಜಾನೆಯನ್ನ ತುಂಬಿಸಿ ಈ ಗ್ಯಾರಂಟಿ ಯೋಜನೆಗಳನ್ನ ಎಷ್ಟು ದಿನದಲ್ಲಿ ಕೊಡ್ತೀರಿ ಅಂತ. ಇನ್ನೇನು ಸರ್ಕಾರ ಬಂದ 3 ದಿನಕ್ಕೆಲ್ಲ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದ್ರು ವಿರೋಧ ಪಕ್ಷದವರು. ಯಾವಾಗ ಕೊಡ್ತೀರಿ ಅಂತ, ಕೊಡೋದೇ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದವರು ಯಾವಾಗ ಕೊಡ್ತೀರಾ ಅಂತ ಇವ್ರು ಕೇಳಲಿಕ್ಕೆ ಶುರು ಮಾಡಿದ್ರು. ಇವರಿಗೆ ಈಗ ಅರ್ಜಿ ಹಾಕಿರೋದ ಎಷ್ಟು ಅವರೇ. ಆತರ ನಾವು ಅದರಲ್ಲಿ ಪಕ್ಷಪಾತ ಮಾಡೋದಿಲ್ಲ, ಎಲ್ರಿಗೆ ಕೊಡ್ತೇವೆ. ಪ್ರಪ್ರಥಮವಾಗಿ ಸರ್ಕಾರದ ಏನು ಫಸ್ಟ್ ನಾವು ತಂದಿರೋದು ಶಕ್ತಿ ಯೋಜನೆ. ಶಕ್ತಿ ಯೋಜನೆ KSRTC ಬಸ್, ಕೆಂಪು ಬಸ್ ನಲ್ಲಿ ರಾಜ್ಯದ ಎಲ್ಲ ಕಡೆಗೆ ಅವರಿಗೆ ಫ್ರೀ, ಯಾರು ಮಹಿಳೆಯರಿಗೆ. ಇದು ಬಹಳ ಲಾಸ್ ಆಗುತ್ತೆ, ಬಸ್ಸಿಗೆ ಲಾಸ್ ಅಂತೆಲ್ಲ ಕಂಪ್ಲೇಂಟ್ ಗಳು ಬಂತು. ಮಾತಾಡಿ ಸರ್. ಅಲ್ಲ, 100 ದಿನಗಳು ಪೂರೈಕೆ ಆಗಿದೆ ಅಂತ ಬಂದಾಗ ಸಾರ್ಥಕತೆ ಇದೆಯಾ? ತಾವುಗಳು ಹೇಳ್ತೀನಿ, ತಮ್ಗಳಿಗೆ ಹೇಗೆ ಸಾರ್ಥಕತೆ ಇದೆಯಾ? ತಮ್ಮ ಪ್ರಕಾರ ಎಷ್ಟು 100 ಮಾರ್ಕ್ಗಳಲ್ಲಿ, ನಾನು ಜನರ ಅಂಕಗಳನ್ನ ನಾನು ತೆಗೆದುಕೊಳ್ತೇನೆ. ಬಿಫೋರ್ ದಟ್ ನಿಮ್ಮ ಪ್ರಕಾರ 100 ಅಂಕಗಳಲ್ಲಿ ಕಾಂಗ್ರೆಸ್ ಎಷ್ಟು ರೀಚ್ ಆಗಿದೆ ಅನ್ನೋ ತಾವು ಅನ್ಕೊಳ್ತೀರಿ? ನಾನು ಹೇಳ್ತೀನಿ ಸರ್, ಇದೊಂದು 5 ಪಾಯಿಂಟ್ ಮುಗಿಸ್ಕೊಂಡು ಅದಕ್ಕೆ ಬರುದಿಲ್ಲ, ನಾನು ಅದು ಕಂಟಿನ್ಯೂ ಬರುದಿಲ್ಲ. ಶಕ್ತಿ ಯೋಜನೆ ಏನಿದೆ, ಈ ಬಸ್ ಯೋಜನೆಯಲ್ಲಿ KSRTCಗೆ ಮೊದಲೇ ಲಾಸ್ ಇಲ್ಲಿದೆ, ಲಾಸ್ ಅಲ್ಲಿ ಆಗ್ತದೆ ಅಂತ ಬಂತು. ಅದರಲ್ಲಿ ಮಹಿಳೆಯರು ಎಷ್ಟು ಪ್ರಯಾಣಕ್ಕೆ ಶುರು ಮಾಡಿದಾಗ ನಮ್ಮ ಧಾರ್ಮಿಕ ಕೇಂದ್ರಗಳು ಏನಿದೆ, ಪ್ರವಾಸೋದ್ಯಮ ಕೇಂದ್ರಗಳು ಏನಿದೆ, ತುಂಬಾ ತುಳಿಕ್ಲಿಕ್ಕೆ ಶುರು ಆಯ್ತು. ಆಗ ರಜೆ ಟೈಮ್ ಕೂಡ ಇತ್ತು, ಎಲ್ಲ ಹೌಸ್ಫುಲ್. ಈಗ ಮಹಿಳೆಯರು ಮಾತ್ರ ಹೋಗುದಿಲ್ಲ, ಅವರೊಟ್ಟಿಗೆ ಅವರ ಗಂಡಂದಿರು ಮಕ್ಕಳು ಹೋಗೇ ಹೋಗ್ತಾರೆ. ಆ ಟಿಕೆಟ್ ಆದಾಗ ಹೇಳ್ತೀನಿ. ಹಾಗಾಗಿ KSRTC ಇವತ್ತು ಲಾಭದಲ್ಲಿ ನಡೀತಾ ಇದೆ, ನಷ್ಟದಲ್ಲಿರುವಂತದ್ದು. ನೆಕ್ಸ್ಟ್ ಗೃಹ ಜ್ಯೋತಿ ಯಾವುದು KB ಬಿಲ್ಗಳು ಮಾರ್ಕ್ಸ್ ಹೇಳ್ಬಿಡ್ತೀನಿ ಬಂದ್ರೆ ಕಷ್ಟ ಆಗುತ್ತೆ. ಇಲ್ಲ ಇದೊಂದು ಇಲ್ಲ ಕಂಟಿನ್ಯೂಟಿ ಇರುದಿಲ್ಲ, 5ಕ್ಕೆ ಕಂಟಿನ್ಯೂಟಿ ಇರುದಿಲ್ಲ. ಗೃಹ ಜ್ಯೋತಿ ಇದೆಲ್ಲ ನಮ್ಮ ಎಲ್ಲರಿಗೂ 200 ಯೂನಿಟ್ ಕಮ್ಮಿ ಯಾರಿಗಿದೆ ಆ ಮೇಲ್ ಬಂದ್ರೆ ಇರುದಿಲ್ಲ. ಆದ್ರೆ ಕಮ್ಮಿ ಬಂದವರಿಗೆ ಎವರೇಜ್ ತೆಗೆದು 1 ಇಯರ್ ಎವರೇಜ್, ಕೆಲವರು 6 ತಿಂಗಳಾಗಿದೆ ಬಾಡಿಗೆ ಮನೆ, ಅವರಿಗೆ ಕಮ್ಮಿ 0 ಇದ್ರೆ ಇದು ಬರ್ತವೆ. ಆ ಎವರೇಜ್, ಯಾಕಂದ್ರೆ ನನಗೆ ಫ್ರೀ ಬಂತು ಅಂತ ಒಂದು ಜಾಸ್ತಿ ಯೂಸ್ ಮಾಡ್ಲಿಕ್ಕಿಲ್ಲ, ಅವ್ರಿಗೆಲ್ಲ ಕಳೆದ ತಿಂಗಳು 0 ಬಿಲ್ ಬರುವಂತದ್ದು. ನಮ್ಮ ಜಿಲ್ಲೆದೊಂದು ಯೂನಿಟ್ ಹೇಳ್ಬಿಡ್ತೀನಿ. ನಮ್ಮ ಜಿಲ್ಲೆ, ಬೇರೆ ರಾಜ್ಯದ ಬೇಡ, ನಮ್ಮ ಜಿಲ್ಲೆಯಲ್ಲಿ ಶೂನ್ಯ ಟಿಕೆಟ್ ಎಷ್ಟಾಗಿದೆ ಅಂದ್ರೆ
54,6,52,000 ಮೌಲ್ಯದ ಶೂನ್ಯ ಟಿಕೆಟ್ ಅನ್ನು ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಶೂನ್ಯ ಟಿಕೆಟ್. ಆಮೇಲೆ ಗೃಹ ಇಲ್ಲಿ ಜಾಸ್ತಿ ವೀಕ್ಷಕರು ಇಲ್ಲಿ ನಮ್ಮ ಕೊಡ್ಲಿಕ್ಕೆ ಗೃಹ ಜ್ಯೋತಿ ಬರುವಾಗ 3,53,000 ಜನರಿಗೆ ಗೃಹ ಜ್ಯೋತಿ ಸಿಕ್ಕಿರುವಂತದ್ದು. ಅನ್ನ ಭಾಗ್ಯದ್ದು 1,97,200 ಆದ್ಯತಾ ಪಡಿತರ ಚೀಟಿಯ ಸದಸ್ಯರಿಗೆ ಪ್ರತಿ ಫಲಾನುಭವಿಗಳಿಗೆ ಹೆಚ್ಚುವರೆಗೆ 5 kg ಅಂತ ಅಕ್ಕಿ ವಿತರಿಸುವ ಆಹಾರಧಾನ್ಯ ಬದಲು ನೇರ ನಗದು ಯೋಜನೆ 30 ಕೋಟಿ ರೂಪಾಯಿ ಅನುದಾನ. ಇದು ಏನಂದ್ರೆ 1 kgಗೆ 34 ರೂಪಾಯಿ ತರ, 5 kgಗೆ 120 ರೂಪಾಯಿ ಆಗುತ್ತೆ. ಒಂದು ಫ್ಯಾಮಿಲಿಲಿ 5 ಜನ ಇದ್ರೆ ಅವ್ರಿಗೆ 850 ರೂಪಾಯಿ ಅಕೌಂಟ್ಗೆ ಬಿದ್ದಿದೆ. ನೀವು ಅನ್ಕೊಳ್ಳಿ, ಅದೇ ಇಲ್ಲಿ ಬೆಳ್ತಕ್ಕಿ ಬರ್ತದೆ ಅಂತ ಹೇಳಿ ಅದನ್ನ 10 ರೂಪಾಯಿಗೆ ಮಾರ್ತಾ ಇದ್ದದನ್ನ ನಾನು ನೋಡಿದ್ದೇನೆ ಪಡಿತರ ಅಂಗಡಿಲಿ. ಅಲ್ಲಿ ಅವ್ರಿಗೆ 850 ರೂಪಾಯಿ ಬೇರೆ ತರಕಾರಿ ಬೇರೆ ಎಲ್ಲ ಜೀವನ ನಡೆಸಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಮಹಿಳೆಯರು ಮಾತಾಡ್ತಿದ್ದಾರೆ. ಕೊನೆಯದಾಗಿ ಇನ್ನೊಂದು ಇರುವಂತದ್ದು ನಮ್ದು ಗೃಹಲಕ್ಷ್ಮಿ. ನಾಳೆ ಉದ್ಘಾಟನೆ ಆಗ್ಲಿಕ್ಕಿದೆ ಮೈಸೂರಲ್ಲಿ. 100 days ಪ್ರೋಗ್ರಾಮ್ಗೆ ಒಂದು ತಿಲಕ ಇಟ್ಟಂತೆ ನಾಳೆ ಉದ್ಘಾಟನೆ ಆಗ್ಲಿಕ್ಕಿದೆ. ಈ 100 ದಿನಗಳ ಆಡಳಿತ ಏನಿದೆ ನಮ್ಗೆ ತೃಪ್ತಿಯನ್ನು ಕೊಟ್ಟಿದೆ. ಯಾವುದೇ ನೋಡಿ, ಸರ್ಕಾರ ಹೊಸದಾಗಿ ಬಂದಾಗ ಯಾಕಂತ ಹೇಳ್ತೀನಿ, 100 ಕೊಡ್ತೇನೆ ಯಾಕಂತ ಹೇಳ್ತೇನೆ. ಹೊಸ ಸರ್ಕಾರ ಬಂದಾಗ ಯಾಕಂತ ತುಂಬಾ ಅಡೆತಡೆಗಳಿದೆ. ಅನ್ನ ಭಾಗ್ಯಕ್ಕೆ ಏನ್ ತೊಂದರೆ ಆಯ್ತು, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ, ಆ ತೊಂದರೆ ಆಯ್ತು. ಬೇರೆ ಕಾರ್ಯಕ್ರಮಗಳಲ್ಲಿ ಫಂಡ್ ಇರ್ಲಿಲ್ಲ, ಅಷ್ಟು ಅರ್ಜೆಂಟ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಿತ್ತು. ನೀವು ಸರ್ವರ್ ಪ್ರಾಬ್ಲಮ್ ಹೇಳಿದ್ರಿ. ಸರ್ವರ್ ಪ್ರಾಬ್ಲಮ್ ಯಾವಾಗ ಇರ್ಲಿಲ್ಲ, ರೇಷನ್ದಕ್ಕೂ ಸರ್ವರ್ ಪ್ರಾಬ್ಲಮ್ ಇತ್ತು, ಆಧಾರಿಗೂ ಸರ್ವರ್ ಪ್ರಾಬ್ಲಮ್ ಇತ್ತು, ಎಲ್ಲದಕ್ಕೂ ಅದೇ ಸರ್ವರ್ ಪ್ರಾಬ್ಲಮ್. ಡಿಜಿಟಲ್ ಯುಗ ಇದೀವ, ಸ್ಲೋಲಿ ಆಗಿ ಒಂದಕ್ಕೊಂದು ಸಾಲ್ವ್ ಆಗಿ ಇದು ಏನು ಗೃಹ ಜ್ಯೋತಿ ಇದೆಲ್ಲ ಅದು ಬಹಳ ದೊಡ್ಡ ಇದು. ಅಷ್ಟು ಜನರಿಗೆ ಅಷ್ಟು ಎವರೇಜ್ ತೆಗೆದು ಅಷ್ಟು ಮಾಡೋದಿದೆಲ್ಲ ವೆರಿ ಗುಡ್ ಇಂಪ್ಲಿಮೆಂಟೇಷನ್, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಜಿಲ್ಲೆದೊಂದು ಹೇಳ್ಬಿಡ್ತೀನಿ. ನಮ್ಮ ಜಿಲ್ಲೆಗೆ ನಾವು ನರತದಷ್ಟು ಅಂತ ಹೇಳ್ಬೋದು. ನಮ್ಗೆ ಇಲ್ಲಿ ಯಾಕೆ ನಾನು ಹೇಳ್ಬೇಕಾಗುತ್ತೆ, ನೋವಿನಿಂದ ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಿಂದ 8ಕ್ಕೆ 8 ಗೆಲ್ಲಿಸಿಕೊಡಿ ಅಂತ ನಾವು ಕೈ ಮುಗಿದು ಕೇಳ್ಕೊಂಡಿದ್ವಿ. 8 ಜನ ಶಾಸಕರನ್ನು ಕೊಟ್ಟಿದ್ದಿದ್ರೆ, ನಮ್ಮ ಹಿರಿಯ ಶಾಸಕರನ್ನು ಆಯ್ಕೆ ಮಾಡಿದಿದ್ರೆ ಅವರು ಈ ಸರ್ಕಾರದಲ್ಲಿ ಸಚಿವರಾಗ್ತಾ ಇದ್ರು, ನಮ್ಮ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಆಗ್ತಿತ್ತು. ಇವತ್ತು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ನೋವು ನಮ್ಗಿದೆ. ಸ್ಪೀಕರ್ ಆಗಿರ್ಬೋದು, ಬಟ್ ಸಚಿವ ಸ್ಥಾನ ಸಿಗ್ಲಿಲ್ಲ. ಇಲ್ಲಿ ಗೆಲ್ಲಿಸಿದ್ರೆ ನಮ್ಮ ಜಿಲ್ಲೆಗೂ ಸಿಗ್ತಾ ಇತ್ತು. ಇಡೀ ರಾಜ್ಯದಲ್ಲಿ ಅಧಿಕಾರ ಬಂದಾಗ ನಮ್ಮ ಜಿಲ್ಲೆಯವರಿಗೆ ಅಧಿಕಾರ ಇಲ್ಲಲ್ಲ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಹೇಳಲಿಕ್ಕೆ ಅಂತ. ಹಿಂದಿನವರಂತೂ ಅಧಿಕಾರ ಇದ್ದು ಮಾಡ್ಲಿಲ್ಲ, ಈಗಿನವ್ರು ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಬೇಲೆ ಅಂತೆಲ್ಲ ಮಲ್ಪುವರು ಬೇಲೆ ಹೇಗಾದ್ರೂ ಮಾಡ್ತಾರೆ ಅಂತ, ಆದ್ರೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಹಾಗಾಗಿ ಜಿಲ್ಲೆಯ ಜನ ಇನ್ನು ಮುಂದಾದ್ರೂ ರಾಜ್ಯದ ಇಡೀ ಕರ್ನಾಟಕದ ಜನತೆಯ ಚಿತ್ತ ಎತ್ತ ಕಡೆ ಇರ್ತದೆ, ಅತ್ತ ಕಡೆ ನಮ್ಮ ಜಿಲ್ಲೆಯ ಜನ ಕೂಡ ಕೈ ಜೋಡಿಸಬೇಕು ಅಂತ ನನ್ನದೊಂದು ಮನವಿ. ಓಕೆ ಸರ್, ಬರ್ತೇನೆ. ಜನರು ಏನ್ ಹೇಳ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ, ನಾನು ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಪ್ರಥಮ ಕರೆ ಇದೆ. ಸರ್ ನಮಸ್ತೆ. ನಮಸ್ಕಾರಗಳು, ನಾನು ಫ್ರಾನ್ಸಿಸ್ ಉಡುಪಿಯಿಂದ. ಫ್ರಾನ್ಸಿಸ್ ಅವರು ಉಡುಪಿಯಿಂದ, ನಮಸ್ತೆ ಸರ್, ಮಾತಾಡಿ. ನಾನು ಕಾಂಗ್ರೆಸ್ ಮೊದಲು ನಿಮ್ಗೆ ಹೇಳಿದ್ದೇನೆ. ಈಗ ನಂಗೆ ಕಾಂಗ್ರೆಸ್ ವಕ್ತಾರರ ಹತ್ರ ನಾನು ಕಾಲನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ, ನಾನು ಪ್ರಾಬ್ಲಮ್ ಹೇಳ್ತಿರೋದು ಸಾರ್ಥಕತೆ ಇದೆ. ಒಂದು, ಕಾಂಗ್ರೆಸ್ ವಕ್ತಾರ ನಂಗೆ ಮತ್ತೆ ಉತ್ತರ ಕೊಟ್ಟರು ಆಗ್ತಾ ಅವರ ಮೇಲಿನವರಿಗೆ ಈ ವಿಷಯ ತಿಳಿಸಿದ್ರು ಪರವಾಗಿಲ್ಲ. ಈಗ ಒಂದು ನನ್ನ ಫ್ರೆಂಡ್ ಸರ್ಕಲ್ ಆಗಿದ್ದು, ಒಂದು ಮನೆ 11 ತಿಂಗಳು ಕ್ಲೋಸ್ ಆಗಿತ್ತು. ಕೇಳಿಸ್ತಾ ಉಂಟಲ್ಲ? 11 ತಿಂಗಳು ಕ್ಲೋಸ್ ಆಗಿತ್ತು ಮನೆ. 12 ತಿಂಗಳಿಗೆ ಅದಕ್ಕೆ ಬಾಡಿಗೆ ಬಂದಾಗ ಆ ಮನೆ ಎವರೇಜ್ ಸಿಕ್ಕಿದಾಗ ಅವರಿಗೆ 5.5 ಯೂನಿಟ್ ಫ್ರೀ ಅಂತ ಬಂತು. ಅವ್ರಿಗೆ ಬಿಲ್ ಬಂದಿದ್ದು 102 ಯೂನಿಟ್. ಹಾಗಾದರೆ ಅವ್ರಿಗೇನು ಸೊಲ್ಯೂಷನ್? ಈಗ ಇನ್ನೊಂದು ಫ್ರೆಂಡ್ ಇದ್ದಾನೆ, ಒಂದು 9 ತಿಂಗಳ ಮನೆ ಕ್ಲೋಸ್ ಇತ್ತು, ಅವರು ಬಾಡಿಗೆ ಬರುವಾಗ ಮನೆ ಕ್ಲೋಸ್ ಆಗಿತ್ತು. ಬಂದ ನಂತರ ಎವರೇಜ್ ತೆಗೆದಾಗ ಅವ್ರಿಗೆ 12 ಯೂನಿಟ್ ಫ್ರೀ ಅಂತ ಬಂತು. ಆಗ ಅವರಿಗೂ 118 ಯೂನಿಟ್ ಬಂದಿತ್ತು. ಹಾಗಾದರೆ ಇದು ಯಾವ ರೀತಿ ಸರಾಸರಿ ತೆಗಿಬೇಕು? ಈಗ ಒಂದು ಮನೆ ಕ್ಲೋಸ್ ಆಗಿರೋ ಮನೆಗೆ ಯಾರಾದ್ರೂ ಬಂದಾಗ ಅವ್ರಿಗೆ ಯಾವ ರೀತಿ ಒಂದು ಮಿನಿಮಮ್ ಇಷ್ಟೊಂದು ಫ್ರೀ ಕೊಡ್ಬೇಕಿತ್ತು. ಅದು ಬಿಟ್ಟು 5.5 ಯೂನಿಟ್ 12 ಯೂನಿಟ್ ಕೊಟ್ರೆ ಅದು ಸ್ವಲ್ಪ ಏನಾಗುತ್ತೆ, ಪಾರ್ಶಿಯಾಲಿಟಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಾನು 2-3 ಜನರಿಗೆ ಗೃಹ ಜ್ಯೋತಿ ಮಾಡಿಕೊಟ್ಟವ್ರು ನಂಗೆ ಹೇಳಿದ್ರು, ಏನು ನೀವು ಸುಮ್ಮನೆ ಗೃಹ ಜ್ಯೋತಿ ಮಾಡಿಕೊಟ್ರಿ, 2.5 ಯೂನಿಟ್ ನಾವು ತುಂಬಿಸಕ್ ಆಗಲ್ವಾ ಅಂತ. ಅದು ತಪ್ಪಂತ ಹೇಳ್ತಿಲ್ಲ, ಅವ್ರು ತೆಗ್ದ ಸರಾಸರಿ. ಹಾಗಾದ್ರೆ ಅಂತ ಸಿಚುವೇಶನ್ ಅಲ್ಲಿ ಒಂದು ಮಿನಿಮಮ್ 50-70 ಯೂನಿಟ್ ಕೊಡ್ಬೇಕಿತ್ತು ಅನ್ನೋದು ನಂದು ಅನಿಸಿಕೆ. ಅದು ನಿತಿನ್ ಸಲ್ಲೇನಿಗೂ ರೈಟ್ ಅಂತ ಕಾಣ್ಬೋದು, ಯಾಕಂದ್ರೆ ಕೆಲವು ಮನೆಗಳು ಬಂದಾಗಿರೋದು ಮನೆಗೆ ಬಂದಾಗ ಅಫ್ಕೋರ್ಸ್ ಇಡೀ ವರ್ಷ ಮಿನಿಮಮ್ ಬಿಲ್ ಬರುವಾಗ ಅಲ್ಲಿ ಸರಾಸರಿ ಬರುದಿಲ್ಲ, ಕಾಮನ್ ಸೆನ್ಸ್ ಅದು. ಆಗಿರುವಾಗ ಅವ್ರಿಗೆ ಏನಾದ್ರೂ ಒಂದು ರಿಯಾಯಿತಿ ಅಥವಾ ಡಿಸ್ಕೌಂಟ್ ದರದಲ್ಲಿ ಇಷ್ಟು ಯೂನಿಟ್ ಅಂತ ಕೊಡ್ಬೇಕಿತ್ತು ಫಸ್ಟ್. ಎರಡನೇದು ಕೇಳಿಸ್ತಿದೆಲ್ಲ, ಎರಡನೇದು ನಮ್ಮ ಕಾಂಗ್ರೆಸ್ ವಕ್ತಾರರಿಗೆ ಇದು ನೀವು ಕಂಪ್ಲೇಂಟ್ ತೆಗೆಸ್ಬೇಡಿ. ಈಗ ತುಂಬಾ ಮನೆಗಳಲ್ಲಿ ಒಂದು ಒಳ್ಳೇದು ವಿಷಯ ಅಂದ್ರೆ ತುಂಬಾ ಸತ್ತವರ ಹೆಸರಲ್ಲಿ ರೇಷನ್ ಹೋಗ್ತಾ ಇತ್ತು. ಈಗ ಇದು ಗೃಹಲಕ್ಷ್ಮಿ ಬರುವುದರಿಂದ ತುಂಬಾ ಸತ್ತವರನ್ನು
ರೇಷನ್ ಕಾರ್ಡ್ನ ತೆಗಿತಿದ್ದಾರೆ. ಅದರಿಂದಾಗಿ ನಾನು ಕೇಳಿಪಟ್ಟಾಗ 5 ರಿಂದ 6 ಕೋಟಿ ರೂಪಾಯಿ ಲಾಭ ಅಂತ. ಅದು ಸಂತೋಷ, ಸತ್ತವರ ಹೆಸರಲ್ಲಿ ತೆಗಿತಿದ್ರು. ಈಗ ನಂದೇ ನಾನು ಹೇಳ್ತೇನೆ, ಈಗ ಈಗ ನನ್ನ ಕುಟುಂಬದಲ್ಲಿ ಕೆಲವರು ಅಂದ್ರೆ ಫ್ಯಾಮಿಲಿ ಏಟ್ ತೀರಿ ಹೋಗಿದ್ದಾರೆ, ಅವ್ರದ್ದು ಹೆಸರು ತೆಗ್ದಿದ್ದಾರೆ. ತೆಗ್ದಾದ ನಂತರ ಈಗ ಜೀವಂತ ಇರುವವರು ಫ್ಯಾಮಿಲಿ ಏಟ್ ಆಗಿದ್ದಾರೆ. ಆದರೂ ಹಳೆ ಡಾಟಾನು ಈಗಲೂ ತೋರಿಸ್ತಾ ಉಂಟು, ಅದು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಇನ್ನೂ ಆಗಿಲ್ಲ, ಇವತ್ತಿನ ತನಕ ಅದು ಅಪ್ಡೇಟ್ ಆಗಿಲ್ಲ. ಒಂದು 2-3 ಜನ ಇದ್ದಾರೆ ಅದೇ ತರ ಆಗಿರುವಾಗ ಅದನ್ನು ಅಪ್ಡೇಟ್ ಮಾಡ್ಬೇಕಿದೆ. ಯಾಕಂದ್ರೆ ಒಂದು ಸಲ ಯಜಮಾನಿ ಅಂತ ಬಂದಾದ ಕೂಡಲೇ ಅದನ್ನು ಅಪ್ಡೇಟ್ ಮಾಡಿ ಅವ್ರಿಗೆ ಗೃಹಲಕ್ಷ್ಮಿ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಸತ್ತವರ ಹೆಸರು ತೆಗ್ದ ನಂತರ ಯಾರು ಯಜಮಾನಿ ಆಗ್ತಾರೋ ಅವ್ರಿಗೆ ಸಿಗ್ಬೇಕು. ಅದನ್ನ ಅಪ್ಡೇಟ್ ಮಾಡ್ಬೇಕಿತ್ತು. ಆಲ್ರೆಡಿ 1 ತಿಂಗಳಾಯ್ತು, ಅದನ್ನ ಅಪ್ಡೇಟ್ ಮಾಡ್ಬೇಕಿತ್ತು. ಒಂದು ವೇಳೆ ಫಸ್ಟ್ ಕಂತು ಮಿಸ್ ಆದ್ರೂ ಪರವಾಗಿಲ್ಲ, ಮುಂದಿನ ಕಂತಾದ್ರೂ ಅದಕ್ಕೆ ಅಪ್ಡೇಟ್ ಮಾಡಿ ಅದಕ್ಕೊಂದು ಸಿಸ್ಟಮ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಮಾತಾಡಿ ಅಥವಾ CM ಈ ಮೆಸೇಜ್ ಅನ್ನು ಕನ್ವೆ ಮಾಡಿ. ಮತ್ತೆ ನೀವೊಂದು ಹೇಳಿದ್ರಿ, ಉಭಯ ಜಿಲ್ಲೆಗಳಿಗೆ 8 ಶಾಸಕರನ್ನು ಕೇಳಿದ್ವಿ ಅಭಿವೃದ್ಧಿ ಆಗಲ್ಲ, ಅದು ಆತರ ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಜನರು ಬಿಜೆಪಿಯನ್ನು ಆರಿಸಿದರಿರ್ಲಿ, ಆದರೆ ನೀವು ಬಿಜೆಪಿ ಆರಿಸಿದ ಜಾಗದಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಮಾಡಿದ್ರೆ ಜನರು ಏನ್ ಮಾಡ್ತಾರೆ, ಪರವಾಗಿಲ್ಲ ನಾವು ಬಿಜೆಪಿ ಓಟ್ ಹಾಕಿದ್ರೆ ಈ ಜಾಗದಲ್ಲಿ ಅತಿ ಡೆವಲಪ್ಮೆಂಟ್ ಮಾಡಿರುವಾಗ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಬರುತ್ತದೆ. ನೆಕ್ಸ್ಟ್ ಲೋಕಸಭೆ ಆಗಲಿ ಯಾವುದೇ ಎಲೆಕ್ಷನ್ ನಲ್ಲಿ ಮಲ್ಲಜ್ಜಿ ಮಾರ ಎಂಗಳು ಬಿಜೆಪಿ ಓಟ್ ಪಾಡದಿಲ್ಲ ಎಂಕಲ್ ಕ್ಷೇತ್ರ ನೀತಿ ಅಭಿವೃದ್ಧಿ ಮಲ್ತಿರತ್ತ ಅದಕ್ಕೋಸ್ಕರ ಎಂಗಳು ನಂಗ್ಲ ಓಟ್ ಪಾಡ್ಗ ಕಾಂಗ್ರೆಸ್ ಪ್ರೀತಿ ಜಾಸ್ತಿ ಬರ್ಬೋದು. ಆತರ ಇರ್ಬೇಕು. ಅದು ಅಲ್ಲಿ 8 ಶಾಸಕರನ್ನು ಆರಿಸಿಲ್ಲ, ಸಚಿವ ಸ್ಥಾನ ಬೇಸರ ಅದಿಲ್ಲ, ಪರವಾಗಿಲ್ಲ. ಇದು ನಮ್ಮ ಕರ್ನಾಟಕದಲ್ಲಿ ಬರುವ ಜಿಲ್ಲೆಗಳೇ. ಬಿಜೆಪಿ ವೋಟ್ ಹಾಕಿದರೆ ಪರವಾಗಿಲ್ಲ, ಅದು ಇರ್ಲಿ, ಅದು ಅವರವರ ಇಷ್ಟ. ಆದರೆ ಪ್ರತಿಯೊಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಅಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದ ಕಾರಣಕ್ಕೆಲ್ಲ. ಯಾಕಂದ್ರೆ ಮನೆಯಲ್ಲಿ 4 ಮಕ್ಕಳಿದ್ರೆ 4 ಮಕ್ಕಳನ್ನು ತಾರತಮ್ಯದಿಂದ ನೋಡ್ಲಿಕ್ಕಿಲ್ಲ, 4 ಮಕ್ಕಳು ಒಂದೇ. ಆತರ ಇರ್ಬೇಕು. ನನ್ನ ಅನಿಸಿಕೆ ಅಷ್ಟೇ. ನಾನು ಯಾವುದೇ ರೀತಿ ಇದು ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ವಕ್ತಾರರು ಈ ಗೃಹಲಕ್ಷ್ಮಿ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕು. ಯಾವ್ದು ಅಪ್ಡೇಟ್ ಆಗಿರೋದು ಅಪ್ಡೇಟ್ ಮಾಡುವಾಗ ಮತ್ತೊಂದು ಗೃಹಜ್ಯೋತಿ ಮನೆ ಬಂದಾಗಿರುವಾಗ ಮಿನಿಮಮ್ ಅವರಿಗೆ ಒಂದು 100 ಯೂನಿಟ್ 75 ಯೂನಿಟ್ ಅದು ಕೊಡಿ, ಇಲ್ಲದ್ರೆ ಏನು ಪ್ರಯೋಜನ ಇರ್ತೀರಿ. ಯಾಕಂದ್ರೆ ನಾನು 3-4 ಜನ ಮಾಡಿದವ್ರು ನಂಗೆ ಹೇಳಿದ್ದಾರೆ, ನಿಮ್ಗೆಂತ ಮಾರ ಫ್ರಾಡ್, ನೀವು ಗೃಹಲಕ್ಷ್ಮಿ ಗೃಹಜ್ಯೋತಿ ಮಾಡಿ ಕೊಟ್ರಿ, ನಮ್ಗೆ 5 ಯೂನಿಟ್ 6 ಯೂನಿಟ್ ಫ್ರೀ, ನಮ್ಗೆ ಅದು ಅಗತ್ಯನ ಅಂತ ಕೇಳಿದ್ರು. ಉತ್ತರ ಇಲ್ಲೇ ಕೊಡ್ತೇನೆ ಸರ್. ನಿಮ್ಮ ಏನು ಆ ಪ್ರಾಬ್ಲಮ್ ಇದೆಯಲ್ಲ ಅದನ್ನ ಪ್ರಾಕ್ಟಿಕಲ್ ಆಗಿ ನಾನು ನೋಡಿದ್ದೀನಿ. ಏನು ಗೃಹ ಜ್ಯೋತಿದ್ದಿದೆ, ನನ್ನ ಒಬ್ರು ಸ್ನೇಹಿತರು ಅವರೊಂದು 3 ವರ್ಷದಿಂದ ಒಂದು ಮನೆಯಲ್ಲಿ ಬಾಡಿಗೆ ಇದ್ರು. ಅವ್ರಿಗೆ ಅಷ್ಟೇ 150 ಏನೋ ಯೂನಿಟ್ ಬರ್ತಾ ಇತ್ತು. ಅವ್ರು ಏನಾಯ್ತು, ಜನವರಿಯಲ್ಲಿ ಏನೋ ಮನೆ ಬೇರೆ ಚೇಂಜ್ ಮಾಡಿದ್ದಾರೆ. ಯಾವ ಮನೆಗೆ ಹೋಗಿದ್ದಾರೆ, ಒಂದು ಬಂದಿದ್ದ ಮನೆಗೆ ಹೋಗಿದ್ದಾರೆ. 1 ವರ್ಷದಿಂದ ಬಂದಿದ್ದ ಮನೆ. ಜನವರಿಯಿಂದ ಈಗ 5 ತಿಂಗಳು ಬಿಲ್ ಅವರಿಗೆ ಬಂದಿರುವಂತದ್ದು 180 ಅಷ್ಟೇ ಎವರೇಜ್ ಬರ್ತಾ ಇತ್ತು. ಅಲ್ಲಿ ಏನಾಗಿದೆ, ಈಗ ಅದು ಬಿಲ್ ನೋಡುವಾಗ ಅವರಿಗೆ ಎವರೇಜ್ ಬರುವಾಗ 62 ಯೂನಿಟ್ ಬಂದಿದೆ. ಉಳಿದಿದ 120 ಯೂನಿಟ್ ಕಟ್ಟಬೇಕಂತ ಬಂದಿದೆ. ಇದು ನೀವು ಹೇಳಿದ ಕರೆಕ್ಟ್, ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಅದನ್ನ ನಾವು ನಮ್ಮ ಸಚಿವರ ಸರ್ಕಾರದ ಗಮನಕ್ಕೆ ತರ್ತೇವೆ. ತಾವು ಕೂಡ ಅಲ್ಲಿ ತಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿದ್ದಾರೆ ಅಥವಾ MLA ಕ್ಯಾಂಡಿಡೇಟ್ಸ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಒಂದು ಮಾಹಿತಿಯನ್ನು ಮುಟ್ಟಿಸಿ ಸರ್. ಇದು ನಿಜವಾಗಿ ಉತ್ತಮವಾದ ಸಲಹೆ. ಆಮೇಲೆ ಇನ್ನೊಂದು, ಇವರು ಯಜಮಾನಿ ಇದ್ದಾರೆ, ಕಾರ್ಡ್ ಯಜಮಾನಿ ಗೃಹಲಕ್ಷ್ಮಿಗೆ, ಅದರದ್ದು ಯಜಮಾನಿ ಹೆಸರಿಗೆ ಅಕೌಂಟ್ ಬರುವಂತದ್ದು. ತುಂಬಾ ಕುಟುಂಬಗಳಲ್ಲಿ ವಯಸ್ಸಾದವರಿದ್ದಾರೆ, ಅವರಿಗೆ ಆಧಾರ್ ಲಿಂಕ್ ಆಗಿರುವುದಿಲ್ಲ, ಅವರ ಅಕೌಂಟ್ ಬ್ಯಾಂಕ್ ಅಕೌಂಟ್ ಇರುವುದಿಲ್ಲ. ಹಾಗಾಗಿ ಬ್ಲಾಕ್ ಆಗಿದೆ ತುಂಬಾ ಜನರ ದುಡ್ಡು. ಡೆತ್ ಆಗಿದ್ದು ತುಂಬಾ ಜನ ಹೋಗಿ ಇಂಟಿಮೇಷನ್ ಮಾಡಿರೋದಿಲ್ಲ, ಅಕ್ಕಿ ತಗೊಳ್ತಾ ಇರ್ತಾರೆ. ಇವಾಗ ಬರೋಲ್ಲ ಅನ್ನುವಾಗ ಇದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ತಿದ್ದುಪಡಿಗೆ ಈಗ ಅವಕಾಶ ಕೊಡ್ತೀರಿ ಅಂತ ಮುನಿಯಪ್ಪ ಘೋಷಣೆ ಮಾಡಿದ್ದಾರೆ, ಪಡಿತಾರೆ ತಿದ್ದುಪಡಿ. ಅಲ್ಲಿ ಏನಾಗ್ತದೆ, ಸತ್ತವರದ್ದು ಡಿಲೀಟ್ ಮಾಡಿ ಇರುವವರಲ್ಲಿ ಸೀನಿಯರ್ ಲೇಡಿ ಯಾರು ಯಜಮಾನಿಯ ಹೆಸರನ್ನು ಹೆಡ್ಡಿಂಗ್ ಕೊಡ್ಬೇಕಾಗುತ್ತೆ. ಆಮೇಲೆ ಅವರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಮಾಡ್ಬೇಕು, ಆಧಾರ್ ಲಿಂಕ್ ಮಾಡ್ಬೇಕಾಗುತ್ತೆ. ನಂತರ ಅಪ್ಡೇಟ್ ಆಗಿಲ್ಲ ಸರ್ವರ್ ಪ್ರಾಬ್ಲಮ್ ಮಾಡ್ತಾರೆ ಸರ್, ಮಾಡ್ತಾರೆ. ಮತ್ತೆ ಮೂರನೇದ್ದು ಹೇಳ್ತೇನೆ ಸರ್. ಮೂರನೇದ್ದು ತಾವು ಹೇಳಿರುವಂತದ್ದು, ಒಂದು ನಿಮಿಷ, ಯಾವುದು ಈಕ್ವಾಲಿಟಿ 13 ಸೀಟ್ ಅಲ್ಲ, ಬಿಜೆಪಿ ಶಾಸಕರು ಅದೇ ಹೇಳ್ತೇನೆ. ಅದು 8 ಅಂತ ಹೇಳಿದ್ದು ಬರೀ ದಕ್ಷಿಣ ಕನ್ನಡ ಜಿಲ್ಲೆಗೆ. ನಿಮ್ಮ ಉಡುಪಿ ಜಿಲ್ಲೆ ಸೇರಿ 13 ಸೀಟು. 13 ಸೀಟಲ್ಲಿ ನಮ್ಗೊಂದು 10 ಬರ್ಬೇಕಂತ ಆಸೆ ಇದ್ದ ನಿಜ, ಸಹಜ. ಯಾಕಂದ್ರೆ ನಾನು ಹೇಳ್ತೀನಿ, 13ರಿಂದ 18 ತುಂಬಾ ಅಭಿವೃದ್ಧಿಯನ್ನು ಮಾಡಿದ್ವಿ. ಇಲ್ಲಿ ರಮಾಂದ್ರ ಇರ್ಬೋದು, ಅಲ್ಲಿ ಸೊರಕೆ ಇರ್ಬೋದು, ಮಂತ್ರಿ ಆಗಿರುವಾಗ ಕಾದರ ಆಗಿರ್ಬೋದು, ಐವನ್ ಡಿಸೋಜರ್ ಇರ್ಬೋದು, ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರು. ಆದ್ರೂ ಭಾವನಾತ್ಮಕ ವಿಚಾರಗಳಿಗೆ ಹೋಗಿ ನಮ್ಗೆ ಸೋಲಾಯ್ತು. 5 ವರ್ಷ ಸೋಲನ್ನು ತಡ್ಕೊಂಡ್ವಿ. ಈ ಸಲ ಆದ್ರೂ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳಿದ್ವಿ. ಅವಕಾಶ ಕೊಟ್ಟಿಲ್ಲ ಅನ್ನುವಂತ ನೋವನ್ನು ಹೇಳ್ಕೊಂಡೆ ವಿನ ನಾವು ಅಭಿವೃದ್ಧಿಯಲ್ಲಿ ತಾರತಮ್ಯ ಮಾಡುದಿಲ್ಲ. ಆತರ ಮಾಡುದಿದ್ರೆ ನಾವೇನ್ ಮಾಡ್ತಿದ್ವಿ, ಈ ಜಿಲ್ಲೆಗೆ ಎಲ್ಲರಿಗೂ ಸಮಾನವಾಗಿ ಬರ್ತಾ ಇರ್ಲಿಲ್ಲ ಈ ಫಂಡ್. ಎಲ್ಲಿ ನಮ್ಗೆ ಸೀಟ್ ಸಿಕ್ಕಿದೆ ಅಲ್ಲಿಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ವಿ. ನಿಮ್ಮ ಈ ಯೋಜನೆಗಳಿದೆಲ್ಲ ಗ್ಯಾರಂಟಿ ಯೋಜನೆಗಳು, ಅದ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಪಕ್ಷ ಭೇದ ಇಲ್ಲ, ಸಮಾನವಾಗಿ ಆಗ್ತದೆ. ಅಭಿವೃದ್ಧಿ ಕೂಡ ಸಮಾನವಾಗಿ ಆಗ್ತದೆ. ನೀವು ಮಾತಾಡುವಾಗ ಹೇಳಿದ್ರಿ
ಸಿಚುವೇಶನ್ ಸಿಕ್ಕಿದ್ರೆ ಒಳ್ಳೆ ಇತ್ತು, ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಸಹಜ ಅಲ್ವಾ ಸರ್, ನಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ವಿ. ಅದು ಬಿಟ್ಟು ಅಭಿವೃದ್ಧಿಯಲ್ಲಿ ತಾರತಮ್ಯ ಇಲ್ಲ. ತಾವು ಹೇಳಿದ ತಾರತಮ್ಯ ಮಾಡಬಾರ್ದು ಅಂತ ಫ್ರಾನ್ಸಿಸ್ ಅವರು ಹೇಳ್ತಾ ಇರೋದು ಅಲ್ವಾ ಸರ್? ಸಹಮತ ಇದೆ, ನಾವು ಅದೇ ರೀತಿ ನಡ್ಕೊಳ್ತೀವಿ. ನೋಡಿ, ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದೆ. ನನಗೆ ಸಂತೋಷ ಆಯ್ತು ಸರ್. ಆಡಳಿತಕ್ಕೆ ಬಂದಾಗ ಸಚಿವರುಗಳು, ಮುಖ್ಯಮಂತ್ರಿಗಳು ಪಾರದರ್ಶಕವಾಗಿ ಪ್ರಾಮಾಣಿಕತೆಯಿಂದ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೀವಿ, ಯಾವುದೇ ಭೇದ ಭಾವ ಇಲ್ಲದೆ ಅಂತ ಪ್ರಮಾಣವಚನ ಸ್ವೀಕರಿಸ್ತಾರೆ. ಅದೇ ತರ ನಾವು ನಡ್ಕೊಳ್ತೀವಿ. ಇನ್ನು ಕಂಪ್ಲೇಂಟ್ ಮಾಡಿದಾಗ ನನ್ನ ಮೇಲೆ ಆಕ್ಷನ್ ಫ್ರಾನ್ಸಿಸ್ ಅವರೇ, ಒಳ್ಳೆಯ ಮಾತನ್ನ ಹೇಳಿದ್ರಿ. ಕೊನೆಯದಾಗಿ ಒಂದು ಪಾಯಿಂಟ್, ಎಸ್, ಎಲ್ಲೂ ಕೂಡ ಭೇದ ಭಾವ ಮಾಡಬಾರ್ದು, ಎಲ್ಲರೂ ಕೂಡ ಸರಿಯಾಗಿ ಅಭಿವೃದ್ಧಿ ನಿಟ್ಟಿನಲ್ಲಿ. ಓಕೆ, ನಾನು ಬರ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫ್ರಾನ್ಸಿಸ್ ಅವರು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಜಯಂತ ಮಧ್ಯ ಕಾಟಿವಲ್ಲ. ಮಧ್ಯ ಕಾಟಿಪಳ್ಳ ಜಯಂತೇರ್ ಪಾತ್ರಲೆ ಸರ್. ನಿಜ ರಾಧ ಗೊತ್ತೇನೆ ಮುಗುಳಾಲಿ ಗೃಹಲಕ್ಷ್ಮಿ ಯೋಜನೆಗೆ ಸೊಸೈಟಿಯಿಂದ 10 ಗಂಟೆ ಬಂದಿದ್ದೇನೆ. ಅವು ನಮ್ಮಗೆ ಸ್ವಲ್ಪ 8 ವರ್ಷ ಅಂದ್ರಿ 6ನ ಬುದ್ಧ ರೇಷನ್ ಕಾರ್ಡ್ ಉಪ್ಪುನು ಅವು ಅರೆಗೀತ ಅರೆಲ್ಲ ತುಂಬ ಎಂಗ್ಲೆಗೆ ಆಪುಚ್ಚಿ ಅವಳು ಪೋನ ಒಂದು ಪೇರ 6 ಅಕೌಂಟ್ ಪೂರ್ಣ ಅಂಚೆ ಅರೆ ಇಂಚು ಅಪ್ಪನ ಕಾರ್ಡ್ ಅನ್ಪುನು ಐಕ್ ಅವು ಮೊದಲಿನ ಬುದ್ಧ ಒಂದು ಪೇರ ಲಾಪು ಜಂತೇರು ಗೃಹ ಲಕ್ಷ್ಮಿ ಗತೆ ಅನ್ನಂತ. ಎಸ್ ಸರ್, ಏನ್ ಹೇಳ್ತೀರಿ? ಹೌದು, ಅದು ಏನಾಗುತ್ತೆ, ಮನೆ ಯಜಮಾನಿಯ ಹೆಸರಿಗೆ ಬರುವಂತದಂತ ಕಾನೂನು ಮಾಡಿಬಿಟ್ಟಿದ್ದಾರೆ. ಯಜಮಾನಿಯಲ್ಲಿ 97 ವರ್ಷ, ನಾನು ಹೇಳಿದೆ ವಯಸ್ಸಾದವರು, ಅವ್ರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇರುವುದಿಲ್ಲ, ಅದಕ್ಕೂ ಆಧಾರ್ ಲಿಂಕ್ ಇರುವುದಿಲ್ಲ. ಈಗ ಇವ್ರದ್ದು ಆಧಾರ್ ತಗೊಳ್ಳಕ್ಕೂ ಆಗಲ್ಲ ಅಷ್ಟು ವಯಸ್ಸಾದವರು, ತಮ್ಮ ಪ್ರಾಬ್ಲಮ್ ಐಸೈಟ್ ಇದು ಇರ್ತದೆ ಅಂತ. ಹರಿತ ಕಾಸ್ಲ ವೈದ್ಯ ಅಕೌಂಟ್ ಒರಲ ವೈದ್ಯರಿಗೆ ಹರಿತ ಕಾಸು ಅಕೌಂಟ್ ಒಂದು ಜವಾನೆಲ್ಲ ಅಮ್ಮನ ತಡುಪು ರೇಷನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಉಪ್ಪುನು ಅರೆಲ್ಲ ಬಾರ ವಿಚ್ಚು ಸ್ಟೆಪ್ ಅರೆಲ್ಲ ತಂಬೋಡು ಅರೆಲ್ಲ ಬಾರ ಬಾರಿ ಬಂದು ಹಾಪುಂಡು ಬಂದು ಅದು ಅತ್ತೆಗಿದ್ದ ಸೊಸೆಗೆ ನಾವು ಏನಾಗ ನಮ್ಗೆ ಅನ್ಕೊಳ್ಳೋದು ಅತ್ತೆಗಿದ್ದ ಸೊಸೆಗೆ ಒಂದು ಕಾಲೇಜ್ ಲೈಕ್ ಅರ್ಥ ಉಂಡ ರಜನಕ್ಕೆ ಕೊಡ್ಸಿಡೋ ಮತ್ತೆ ಅಂದ್ ಸೊಸೆಗೆ ನಂತರ ಕುಲ ಹೋಗಿರತ್ತಾ. ಓಕೆ ಓಕೆ, ಎಸ್ ಸರ್, ಎಸ್ ಸರ್. ಇರನ ಸಮಸ್ಯೆ ನಿಜ. ಅದಕ್ಕೆ ಪರಿಹಾರ ಇರನ ಸ್ಥಳೀಯ ಸದಸ್ಯರಿಗೆ ಇರ್ತುಲೆ ಮಹಾನಗರ ಪಾಲಿಕೆ ಸದಸ್ಯರು ಅಕ್ಲಿಡ ಆತಂದ್ರೆ ಶಾಸಕರನ್ನ ಕಚೇರಿಗೆ ಹೋದು ಪಂಚಾಯತ್ ಗ್ರಾಮ ಪಂಚಾಯತ್ ಬಚ್ಪೇನೆ ಮಧ್ಯ ಚೇಳ್ಯಾರ ಮಧ್ಯ ಮಧ್ಯ ಬರ್ತದೆ ಸುರತ್ ವಿಧಾನಸಭಾ ಕ್ಷೇತ್ರ ಹೋಗಿ ಬರ್ಕೊಂಡಿರಿಗೆ ಸುರತ್ ಕಲ್ಲೇ ಮೂಡ್ಬಿದ್ರಿ ವಾವ್ ಏನ ಇರ ಹಳೆ ಅಂಗಡಿ ಒಂಜಿ ಆಫೀಸ್ ಕಡಪುಡ ಇರನ ಪುದರ್ ಒಂಜಿ ಪಲ್ನೆ ಸರ್ ಜಯಂತ್ ಮಧ್ಯ ಅದೇ ಓಕೆ ಜಯಂತ್ ಮಧ್ಯ ಇರ್ನೊಂಜಿ ನಂಬರ್. ಎಸ್ ಸರ್, ಇರ್ನೊಂಜಿ ನಂಬರ್ ಒಂಜಿ ದೆತ್ತೊನ್ ವೇರ ನಮ್ಮಕ್ಕುಲವೇ ಓಕೆ ಸರ್ ಇರ್ನ ನಂಬರ್ ದೆತ್ತೊನ್ ವೇರ ಅವೇ. ಓಕೆ ಸರ್, ಓಕೆ ಜಯಂತ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ರೀತಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಮಸ್ಕಾರ. ಗಂಗಾಧರ್ ಪೂಜಾರ್. ಒಂದು ಸ್ಪಷ್ಟೀಕರಣ, ನಾನು ಯಾವುದೇ ಸರ್ಕಾರ ಇದಲ್ಲ ಸರಿ ಮಾಡ್ಲಿಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಲಿಕ್ಕೆ. ಸರಿ, ನಾನು ಅವರಿಗೆ ಸಲಹೆಗಳು ಕೊಡ್ಬೋದು, ಸಹಾಯ ಮಾಡಬಹುದು, ಮಾಡ್ಲೇಬೇಕಾಗುತ್ತೆ. ಗೈಡ್ ಲೈನ್ ಬೇಕು. ನಾಳೆ ಯಾರು ಕೇಳ್ಬಾರ್ದು ಅವ್ನು ಯಾರು ಅಲ್ಲಿ ಕೂತ್ಕೊಂಡು ಹೇಳಿದ ಅಂತ. ಇಲ್ಲ ಇಲ್ಲ ಇಲ್ಲ, ಆ ರೀತಿ ಆಗಲ್ಲ. ಗೈಡ್ ಲೈನ್, ಯಾಕಂದ್ರೆ ನೀವು ಪಕ್ಷದ ಲೀಡರ್ ಅಂತ ಬಂದಾಗ, ಪಕ್ಷದ ಕಾರ್ಯಕರ್ತ ಅಥವಾ ಲೀಡರ್ ಅಂತ ಬಂದಾಗ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ದಟ್ಸ್ ವೈ ಆ ರೀತಿ ಇದ್ದಾಗ ಏನಾದ್ರು ಗೊಂದಲ ಇದೆ ಅಂತ ಬಂದಾಗ ಸ್ಥಳೀಯ ಜನಪ್ರತಿನಿಧಿಗಳನ್ನ 100% ಅಲ್ಲಿ ಕಳಿಸ್ತೇವೆ. ಆ ನಂಬಿಕೆಯಿಂದ ತಮ್ಗಳಿಗೆ ವೋಟ್ ಕೊಟ್ಟು ತಮ್ಮನ್ನ ಆಯ್ಕೆ ಮಾಡಿರುವಂತದ್ದು. ದಟ್ಸ್ ವೈ. ಮತ್ತೊಂದು ಕರೆ ಇದೆ. ಗಂಗಾಧರ್ ಪೂಜಾರಿ ಅವರು, ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ, ನಮಸ್ಕಾರ. ಒಂದು ಈ ಯೋಜನೆಯಲ್ಲಿ ಬರ್ತದೆ ಜಿಂಜ ಬಂಗೊಂಡು ನೇನು ಮಾಡ್ತಾರೆ ಆತು ಸುಲಭದ ಬೆಲೆ ತುಳೆ ನೆರ್ದುಂಬೆ ನೆಕ್ ಕೆಲವು ಆಕ್ಷನ್ ಉಂಡು. ನೆರ್ದು ದುಂಬೆ ಒಂಜಿ ರೇಷನ್ ಅಂಗಡಿಗೆ ಕಾಂಗ್ರೆಸ್ ಬರೋರು ದುಂಬು ರೇಷನ್ ಅಂಗಡಿ ಎಷ್ಟೋ ಜನ ಪಿರಬೋತಿನ ಉಂಡು ಅಪಗಲ ದಾಳ ತಿಗ್ಗಿರು ನಾನು ಎಷ್ಟೇ ಸರ್ತಿ ಬಂತೆ ನೀನು ಕಂಪ್ಲೇಂಟ್ ಕೊಡ್ಲಿ ಒಂದು ತಿಕ್ಕುಜ್ಜಿ ಎಷ್ಟೋ ಜನ ಪಿರಬೋತೀರಿ ತಾಲೂಕು ಅಧಿಕಾರಿ ವರ್ಗಗೊಂಜಿ ಒಂದು ಒಂದುವೇ ಅವ್ರ ಕೇಂದ್ರ ಅಜ್ಜಿ ದಾದ ಸರ್ವ ಅಜ್ಜಿ చేడుకుంది ఉంది మేగొత్తున్న పోతున్నాడు సర్వరించినందు కంప్యూటర్ మేగొత్తున్నారు అదే పోపిని ಬರ್ತೀನಿ ಅನ್ನ నేను ಕೂಡ ಈತು ಯೋಜನಾ ಪಾರ್ದಲ ಕರೆಕ್ಟ್ ನಿಜವಾದ ಮಲ್ತೀರಿ ಈ ತೋರ್ತು ಅನ್ನ ಒಂಜಿ ಬೇರೆ ಜೈನ್ರ ಪಂಪಿನಿ ಒಂಜಿ ಪಾತ್ರ ಬಂದರಾರು 10 ರೂಪಾಯಿಗೆ ಅರಿ ಮಾರುವೇರು ಐನು ನಿಜವಾದ ಎನ್ನ ಲೆಕ್ಕೋಡು
ಏರ್ಲ ಒಯ್ಕಲ ಓಟು ಪಾಡಾರು ಜನಸಾಮಾನ್ಯರು ಪ್ರತಿಯೊಬ್ಬರ ಒಂಜಿ ಓಕೆ ಓಕೆ ಆಂಡ ಇದೆಗೆ నీకు ನಾನು ಯೂಟ್ಯೂಬ್ ಖಾತಾಡವ ಮಾಧ್ಯಮದವರ ಪಂತೆ ಇದೆಗೆ ಕಾಸು ಕೊಡ್ತೀನೇ ಯೋಜನೆ ಮಾಡ್ತಾರೆ ಪಂಡ ಉಡುಪಿನಲ್ಲಿ ಇದು ತೊಂದ್ರೆ ಮಕ್ಕಳು 10 ರೂಪಾಯಿ ಮಾರ್ದು ಐದು ಗಂಡಸರ ಬರ್ತೀನಪ್ತಿ ಐದು ಉಡುಪಿನಲ್ಲಿ ಅವೇ ಅಂಗಡಿ ಅಂತ ಕಾಣತ್ತೀನಿ ಒಂದು ತೂತಿನ ವೈಟ್ ಆರಿನ ಮಾರೋದು ನಿತ್ಯರಿ ಹಾ ಪುನರಾ ಪೂಜೆ ಬಂಡದೆ ವೈಟ್ ಆರಿ ಬಂದಾಗ ಅವನು 10 ರೂಪಾಯಿಗೆ ಬೇತ ಅಂಗಡಿಗೆ ಕೊಡ್ತಾನ ಅಲ್ಲೇ ಅದತ್ತು ಕೊಡ್ತೇವೆ ಎಂಕ್ಲ ಎದುರ್ಲ ಕೊಡ್ತೇವೆ ಮಾರಿದ ಬಲ್ಲಿ ಬಂದು ಎಂಕ್ಲ ಎದುರ್ಲ ಕೊಡೊಂದುಳ್ಳೇರಿ ಕೊಡ್ದು ಅಲ್ತರ್ದೇ ಉಡುಪೆಲಾರಿ ನಮ್ಮ ಊರಾತ್ನ ಉಡುಪೆಲಾರಿ ಕೊಂಪಿನಿ ಎಲ್ಲ ಸೊಪ್ಪ ಐಕಿ ಇದೆ ಕಾರ್ಡ್ ಬರ್ತದೆ APL BPL ದಾರಿ ಬತ್ತೊಂದು ಬೋಪೇರು ಮಸ್ತ್ ಕಾರ್ಡ್ ಸಂಖ್ಯೆ ಉಂಡತ್ತೆ ಸರ್ ನಾವು ಗ್ರಾಮೀಣ ಭಾಗಡೆ ತೂತೆ ಮಲ್ಲಕ್ಕೆಲ್ಲ ಮಾತೆಲ್ಲ BPL ಮಲ್ತೋ ಇತ್ತೇರಿ ನ್ಯಾಯವಾಯಿನ ಜನಕ್ಲೆ ಎತ್ತಿಕೊಂಡಿಜ್ಜಿ ಇರಿನ ಆಯ ಪಾಪ ಸರ್ವರಿಂದ ಇರು ಪಂಡ್ಲೆಕ್ಕ ಸರ್ವರ್ಗೆ ನೆಲ್ತೋನ್ಲಿ ಮಲ್ಲಕ್ಕೆಲ್ಲ ಕಾರ್ಡ್ ಬರ್ತದೆ ಉಂಡತ್ತೆ ಅಕ್ಕಲ್ಲ ಮಾತಾ ಆತಂಡೆ ಕಾರ್ಡುಲು APL ಅಕ್ಕಲ್ಟ BPL ಏಪುನು ರಡ್ ಕಾರ್ ಇತ್ತಿನಕಲ್ಲ ಬಹುಶಃ ಈ ಸಮಸ್ಯೆನ ನೆಕ್ಸ್ಟ್ ದುಮ್ಮದ ದಿನ ಸರಿ ಮಲ್ಪುವೇರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಅತ್ತತ್ತಿ ಯಾಲ ಬಂತೆ ಯಾಲ ಬಂತೆ ಮೂರು ಸೊಸೈಟಿ ಅಲ್ಪ ಬಂತೆ ಚಿತ್ತು ಕಾಡು ಜೀಪುಡು అది కూడా పాపద కుల పాపద కుల ಅಂದ್ರೆ ಈ ವಿಷಯ ನಿಂಗೆ ಮುರಳಿಲ್ಲ ಮಾತಾಡ್ತದ ಸರ್ ಅಪ್ಪ ఆయన ఎదుడే ಬಂತೆ ಚಿತ್ತುಗಾಡು ಬರ್ತಿದ್ದಾರೆ ಅಂತ ಈ ಪಾಪದ ಮಾರ ಈ BPL ಅರವತ್ತನಾಯಿ నీకు నేను తినేయాలని ఆపుండస్తా నీకు ఓకే పాపయ కూర్చుంటున్నా నేను ఈ తినిపోతా చుట్టూ కార్డు పడుతుంది ಅವು ಸ್ವಾಭಿಮಾನ ಸರ್ ಸ್ವಾಭಿಮಾನ ಕಾರ್ಡ್ ಪಾಡೋಡಾಯಿ BPL ಕಾರ್ಡ್ ದಾರಿ ಎಂದು ಅವು ಸ್ವಾಭಿಮಾನ ಲಾಸ್ಟ್ ಟೈಮ್ ನಮ್ಮ ಪಾತಿರ BPL ಕಾರ್ಡ್ ದ ವಿಚಾರಡ್ ಆ ಮಾಡ್ಯುಲೇಷನ್ ಆಪುಂಡು ಐಟಿ ಕೆಲವು ಮಾನದಂಡ ಉಂಡು ಪನ್ಮಂಚ ವಿಚಾರಡ್ ಎಸ್ ಸರ್ ಥ್ಯಾಂಕ್ ಯು ಗಂಗಾಧರ ಪೂಜಾರ್ಲು ಥ್ಯಾಂಕ್ ಯು ಅರ್ಹರಿಗೆ ಸಿಗ್ಬೇಕು ಅನ್ನೋದು ಗಂಗಾಧರ ಪೂಜಾರ್ಲು ಹೇಳ್ತಾ ಇರೋದು ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಸುಧಾಕರ್ ಅವರು ಎಸ್ ಮಾತಾಡಿ ಸರ್ ಏನ್ ಗೊತ್ತು ಸರ್ ಇದು BPL ಕಾರ್ಡಿಗೆ ಅರ್ಜಿಗೆ ನಮ್ಮ ಆಹಾರ ಸಚಿವರು ಒಂದು 10 ಸಲ ಸ್ಟೇಟ್ಮೆಂಟ್ ಕೊಟ್ರು ಈಗ ಬೇರೆ ಬೇರೆ ಟೈಪ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಈಗ ಮೊನ್ನೆ ಹೊಸತ್ತು ಕೊಟ್ಟರು ತುರ್ತು ವೈದ್ಯಕೀಯ ಚಿಕಿತ್ಸೆಗೆ ಪಡೆಯಲು ಇಚ್ಛಿಸುವವರು ತಹಶೀಲ್ದಾರಿಗೆ ಅಗತ್ಯ ವೈದ್ಯಕೀಯ ದಾಖಲೆಯನ್ನು ಕೊಡ್ಬೇಕಂತೇಳಿ ಅದು ಅಂದ್ರೆ ಆಸ್ಪತ್ರೆ ಎಲ್ಲ ಸೇರಿ ಆದ್ಮೇಲೆ ಕೊಡ್ಬೇಕು ಅರ್ಜಿ ಅದು ಯಾವ ರೀತಿ ಅರ್ಜಿ ಅಂತೇಳಿ ಯಾಕೆಂದ್ರೆ BPL ಕಾರ್ಡ್ನವರಿಗೆ ಈಗ ಇರುವುದೇನಕ್ಕೆ ಈಗ ಪಾಪದವರು ತುಂಬಾ ಜನ ಇದ್ದಾರೆ ಈಗ APL ಕಾರ್ಡ್ ಅಲ್ಲಿ ಇದ್ದವರು ಸಹ ಪಾಪದವರು ಇದ್ದಾರೆ ಹೌದು ಈ ತರ ಕಂಪ್ಯೂಸ್ ಅಲ್ಲಿ ಕೊಟ್ರೆ ಜನರಿಗೆ ಅರ್ಥ ಆಗುದಿಲ್ಲ ಅದು ಅಲ್ಲ ಯಾರು ಸಚಿವರು ಯಾವ ಇಲಾಖೆಯವರು ಕೊಟ್ಟಿದ್ದು ಸರ್ ಅದು ನೋಡಿ ಪೇಪರ್ ಅಲ್ಲಿ ಬಂದಿತ್ತಲ್ಲ ಇವರೇ ಕೊಟ್ಟದ್ದು ಯಾರು ನಮ್ಮ ಆಹಾರ ಸಚಿವರು ಮುನಿಯಪ್ಪನವರು ಹೌದು ಆರೋಗ್ಯದ ಬಹುಶಃ ಅವ್ರಿಗೆ ಬರುದಿಲ್ಲ ಅದು ಹೇಗೆ ಉದಯನ್ ಪೇಪರ್ ಅಲ್ಲಿ ಬಂದಿತ್ತು ಈಗ ಏನಂದ್ರೆ ಹೊಸ ಆದ್ಯತೆ ಪರಿಸ್ಥಿತಿ ಚೀಟಿ ಪಡೆಯಲು ಇಚ್ಛಿಸುವವರು ತಮ್ಮ ವ್ಯಾಪ್ತಿಯ ತಹಶೀಲ್ದಾರಿಗೆ ಅಗತ್ಯ ವೈದ್ಯಕೀಯ ದಾಖಲೆಯನ್ನು ಹಾಗೂ ಆರ್ಥಿಕವಾಗಿ ದುರ್ಬಲವಾಗಿರುವ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಂತೇಳಿ ಹೊಸ BPL ಕಾರ್ಡ್ ಮಾಡ್ಲಿಕ್ಕ ಹೌದೌದು ಅದಕ್ಕೆ ಹೆಲ್ತ್ ಆರೋಗ್ಯದ ಕೇಳಿರಲಿಕ್ಕಿಲ್ಲ ಯಾಕೆಂದ್ರೆ ತುಂಬಾ ಸಲ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಒಮ್ಮೆ ಕಾರ್ ಇದ್ದವರಿಗೆ ಕೊಡ್ತೇವೆ ಕಾರ್ ಇಲ್ಲದವರಿಗೆ ಕೊಡ್ತಾರೆ ಅಂತೇಳಿ ಅದೌದು ಕಾರ್ ಇದ್ದವ್ರನ್ನ ತೆಗೆಯುವ ಇದನ್ನ RTO ಮುಖಾಂತರ ಮಾಡ್ತೀವಿ ಅಂತ ಹೇಳಿರುವಂತದ್ದು ಹೌದು ಬಹುಶಃ ಆರೋಗ್ಯದ್ದು ಆವಾಗ ಒಂದು ಕೇಸ್ ಬಂದಿತ್ತು 97 ವರ್ಷ ಅಂತವರಿಗೆ ಆರೋಗ್ಯ ಸರ್ಟಿಫಿಕೇಟ್ ಅನ್ನ ತಗೊಂಡೋಗಿ ಕೊಟ್ರೆ ತಹಶೀಲ್ದಾರ್ ಚೇಂಜ್ ಮಾಡಿ ಕೊಡ್ತಾರೆ ಇನ್ನೊಬ್ಬ ಯಜಮಾನಿ ಹೆಸರಿಗೆ ಅಂತ ಇರ್ಬೋದು ಸರ್ ಆಸ್ಪತ್ರೆಯಲ್ಲಿ ಸೇರಿ ಆದ್ಮೇಲೆ ಕೊಡ್ಬೇಕಾ ಯಾವ ರೀತಿ ಅದು ಅಲ್ಲ ಆಸ್ಪತ್ರೆದಲ್ಲ ಸರ್ ಅದು ನಿಮ್ಮ ಮುಖ್ಯಸ್ಥರು ಇದಾರಲ್ಲ ಅದು ಸೀನಿಯರ್ ವಯಸ್ಸಾದ ಹೆಂಗಸರ ಹೆಸರಲ್ಲಿ ಇರ್ತದಲ್ಲ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಯಜಮಾನಿ ಹೆಸರು ಬದಲಾವಣೆ ಮಾಡ್ಲಿಕ್ಕೆ ಬಹುಶಃ ಅವರ ಆರೋಗ್ಯದ ಸರ್ಟಿಫಿಕೇಟ್ ಕೊಟ್ಟು ಬದಲಾವಣೆ ಮಾಡ್ಲಿಕ್ಕೆ ಹೇಳಿ ಹೊಸ ಪರಿಚಯ ಚೀಟಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಅದು ಇನ್ನೂ ಕೊಟ್ಟಿಲ್ಲ ಸರ್ ಹೊಸದು ಅದು ಆಗ್ತದಲ್ಲ ಆಗ್ಲೇಬೇಕು ತುಂಬಾ ಜನಕ್ಕೆ ಇಲ್ಲ ಅದನ್ನ ನಿಲ್ಸಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ APL ಕಾರ್ಡ್ನವರಲ್ಲಿ ತುಂಬಾ ಜನ ಇದ್ದಾರೆ ಪಾಪದವರು ಈಗ ಹೌದೌದು ಅಲ್ಲ APL ಹೊಸ ಕಾರ್ಡೇ ಇಲ್ಲದವರು ಇದ್ದಾರೆ ಅಕ್ಕಿ ಇಲ್ಲಲ್ಲ ಅಂತ ಯಾರು ಕಾರ್ಡ್ ಬ್ಲಾಕ್ ಆಗಿದೆ ಅವ್ರದ್ದು ಹೊಸ ಕಾರ್ಡ್ ನ ಇನ್ನು ಬಿಟ್ಟಿಲ್ಲ ಮಾಡ್ಲಿಕ್ಕೆ ಈ ತಿದ್ದುಪಡಿಯೇ ನಡೀತಾ ಇದೆ ಮತ್ತೊಂದು ಸರ್ ಏನ್ ಗೊತ್ತು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಕೆಲವರ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಜನ್ಸ್ ಎಲ್ಲ ಅವರ ಹೆಸರಲ್ಲಿ ಕಾರ್ಡ್ ಇರ್ತಾರೆ ನಿಜವಾಗಿ ಅವರಿಗೆ ಸಮೇತ ಕೊಡ್ಬೇಕು ನಾವು ಅದಕ್ಕೆಲ್ಲ ಲಕ್ಷ್ಮಿ ಅಂತ ಹೆಸರು ಇಟ್ಟಿದ್ದಾರೆ ಮಹಿಳೆಯರಿಗೆ ನೋಡಿ ಬಸ್ ಕೂಡ ಹಾಗೆ ಮಹಿಳೆಯರಿಗೆ ಪ್ರಾಶಸ್ತ್ಯ ಫಸ್ಟ್ ಕೊಟ್ಟಿದ್ದಾರೆ ಓಟ್ ಎಲ್ರದ್ದು ಬೇಕಲ್ಲ ಸರ್ ಓಟ್ ಎಲ್ರದ್ದು ಬೇಕು ಹೌದು ಆದ್ರೆ ಪುರುಷರಿಗೆ ಏನ್ ಕೊಡ್ತಾ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ ಅಲ್ವಾ ಯಾಕಂದ್ರೆ ಒಂದು ಮನೆಯಲ್ಲಿ ಒಂದೇ ಕಾರ್ಡ್ ಅಲ್ಲಿ ಒಂದೇ ಹೆಸರು ಇರ್ತದೆ ಹೌದೌದೌದು ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ಸರ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್
ಹಲೋ ನಮಸ್ತೆ ಸರ್. ನಮಸ್ತೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹಾ ಸರ್ ತಮ್ಮ ಹೆಸರು ಎಲ್ಲಿಂದ ಸರ್? ರವಿ ಮೆಂಡನ್. ರವಿ ಮೆಂಡನ್. ರವಿ ಮೆಂಡನ್ ಕುರ್ಕಾಲ್. ಎಲ್ಲಿಂದ? ಕುತ್ತಾರ್. ರವಿ ಮೆಂಡನ್, ಉಡುಪಿ. ಉಡುಪಿಯಿಂದ. ಉಡುಪಿ. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ಹಲೋ, ಈಗ ರೇಷನ್ ಕಾರ್ಡ್ ಓಪನ್ ಆಗ್ಲಿಲ್ಲ ಸರ್. ರೇಷನ್ ಕಾರ್ಡ್ ಓಪನ್ ಆಗಿಲ್ಲ, ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಅಲ್ಲ, ಈಗ ನಾವು ಸೈಬರ್ಗೆಲ್ಲ ಹೋಗ್ ಬಂದಾಗ ಅವರು ಗವರ್ಮೆಂಟ್ ಓಪನ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಅದು ಹೊಸ ರೇಷನ್ ಕಾರ್ಡ್ಗೆ ಹೊಸ ರೇಷನ್ ಕಾರ್ಡ್ಗೆಲ್ಲ. ಹೌದೌದು, ಮೈನರ್ ತಿದ್ದುಪಡಿ ನಿಮ್ಗೆ ಎಲ್ಲಿ ರೇಷನ್ ಕೊಡ್ತಾರಲ್ಲ ಅಲ್ಲಿ ಹೋಗಿ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಯಾವಾಗ ಓಪನ್ ಮಾಡ್ತಾರೆ ಸರ್? ಹೊಸದು ಗೊತ್ತಿಲ್ಲ ಸರ್ ಯಾವಾಗ ಅಂತ. ಹೌದು, ನಮ್ಗೆ ಎಲ್ಲ ಏನಿಲ್ಲ, ನಾವು ಬಾಂಬೆಯಲ್ಲಿ ಇದ್ದಾರೆ, ಈಗ ಇಲ್ಲಿ ಊರಿಗೆ ಬಂದು ಸೆಟಲ್ ಆಗಿದ್ದೇವೆ. ನಿಜ, ತುಂಬಾ ಜನದ ಆತರ ಆಗಿದೆ, ಯಾರು ಉಪಯೋಗಿಸ್ತಾ ಇಲ್ಲ. APL ಇದ್ರಲ್ಲ, ಅಕ್ಕಿನೇ ತಗೊಂಡೋಗಿಲ್ಲಲ್ಲ, ಅವರ ಕಂಪ್ಯೂಟರ್ ಯೂಸೇ ಆಗಿದೆ, ಅವ್ರದ್ದು ಬ್ಲಾಕ್ ಆಗಿಬಿಟ್ಟಿದೆ. ಆಗ್ಬೇಕು, ಈಗ ತುಂಬಾ ಜನದ ಸಮಸ್ಯೆ ಇದೆ ಸರ್. ತಾವು ಸ್ವಲ್ಪ ಸ್ಥಳೀಯ ಜನಪ್ರತಿನಿಧಿಗಳಿದ್ರೆ ಅವ್ರ ಗಮನಕ್ಕೆ ತನ್ನಿ ಸರ್, ತಾವು ಕೂಡ ಅಲ್ಲಿ ಉಡುಪಿಯಲ್ಲಿ. ನಾವು ಇದನ್ನ ಹೇಳ್ತೀವಿ. ಆಯ್ತಾಯ್ತು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ರೀತಿ ಸ್ವಲ್ಪ ಕಾಲ್ಗಳನ್ನು ಹೋಲ್ಡ್ ಮಾಡಿ. ಎಸ್ ಸರ್, ನೋಡಿದಾಗ ಬಹಳಷ್ಟು ಗೊಂದಲಗಳಿವೆ ಜನರಲ್ಲಿ. ನಾವು ಎಲ್ಲೋ ಒಂದ್ ಕಡೆ ಮಾರ್ಕ್ಸ್ ಎಷ್ಟು ಕೊಡ್ತೀರಾ ಅಂತ ಬಂದಾಗ ಜನರಲ್ಲಿ ಗೊಂದಲಗಳೇ ಜಾಸ್ತಿ ಆಗಿದೆ. ಬಹುಶಃ ಬೇರೆ ಒಂದು ಸರ್ಕಾರ ಇದ್ದಾಗ ಇಂತಹ ಗೊಂದಲಗಳು ಇರಬಹುದಿತ್ತಾ ಅನ್ನೋಂಥ ಪ್ರಶ್ನೆಗಳು ಬರುತ್ತೆ. ಏನ್ ಹೇಳ್ತೀರಾ ಸರ್? ಇಲ್ಲ, ಅದೇ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಈ ಗೊಂದಲ ಆಗ್ಲಿಕ್ಕೆ ಕಾರಣ ಮೇನ್ ಪಡಿತರ ಚೀಟಿದ್ದೇ ಅಷ್ಟು ಕಂಪ್ಲೇಂಟ್ಗಳು ಬಂದಿರೋದು. ಪಡಿತರ ಚೀಟಿದ್ದು ಏನಾಗಿದೆ, BPL ಓಕೆ, BPL ತಗೊಂಡು ಹೋಗ್ತಿದ್ದಾರೆ. APL ನವರು ನನ್ನನ್ನು ಸೇರಿಸಿ ನಾವು ಅಕ್ಕಿ ತಗೊಂಡಿಲ್ಲ, APL ಅಕ್ಕಿ ಅಂತ, ಅದು ಕುಚ್ಚಲಕ್ಕಿ ನಮ್ದೇ ಗದ್ದೆಗಳಿತ್ತು, ನಾವು ಅದ್ರ ಮಾಡ್ತಿದ್ವಿ. ವೈಟ್ ಅಕ್ಕಿ ತಗೊಳ್ತಾ ಇರಲಿಲ್ಲ, ದುಡ್ಡು ಕೊಟ್ಟು 15 ರೂಪಾಯಿ, ಅದು ತಗೊಂಡಿಲ್ಲ. ತಗೊಳ್ಳದೆ ಒಂದು 3-4 ವರ್ಷ ತಗೊಳ್ಳದೇ ಇದ್ದ ಕಾರಣಕ್ಕೆ ನಮ್ಮ ಕಾರ್ಡೇ ಇದಾಗ್ಬಿಟ್ಟಿದೆ, ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಅವೆಂದ್ರೆ ಆಕ್ಟಿವ್ ಇಲ್ಲ ಅಂತ. ರಿಯಾಕ್ಟಿವ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಹೊಸ ಈಗ ಮೊನ್ನೆ ತನಕ ಆಗ್ತಾ ಇತ್ತು, ಆಗ ನಾವು ಮಾಡಿಸಿಲ್ಲ. ಒಂದು 6 ತಿಂಗಳ ಮುಂಚೆ ತನಕ ಇತ್ತು. ಈಗ 6 ತಿಂಗಳಿಂದ ಈ ಎಲ್ಲ ಸರ್ವರ್ ಬ್ಯುಸಿಯಾಗಿ ಆ ಹೊಸದು ಮಾಡ್ಲಿಕ್ಕೆ ಸ್ಟಾಪ್ ಆಗಿದೆ. ಅದನ್ನ ಇನ್ನು ಯಾವಾಗ ಕೊಡ್ತಾರೆ ಸಚಿವರು ಗೊತ್ತಿಲ್ಲ, ಹೇಳಿದ್ದಾರೆ. ಬಟ್ ಈ ತಿದ್ದುಪಡಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಮೇಜರ್ ಅದೇ ಬಹುಶಃ ಹೆಚ್ಚಿನ ನೋಡಿ, ಇವರು ಬೇರೆ ಬಾಂಬೆಯಲ್ಲಿ ಇದ್ದವರು, ಇಲ್ಲಿ ಬಂದಾಗ ಆಕ್ಟಿವ್ ಆಗ್ತಾ ಇಲ್ಲ. ರೇಷನ್ ಕಾರ್ಡ್ ಏನಕ್ಕೆ ಆಧಾರ ಒಂದು ಸಾಕಲ್ಲ ಅಂತ ನಮ್ಮೆಲ್ಲರ ತಲೆಯಲ್ಲಿ ಇದ್ದದ್ದು. ಈಗ ಪ್ರತಿಯೊಂದಕ್ಕೂ ರೇಷನ್ ಲಿಂಕ್ ಕೇಳ್ತಿದ್ದಾರೆ, ರೇಷನ್ ಕಾರ್ಡ್ ಇದ್ದು ಅದು ಅಪ್ಡೇಟ್ ಮಾಡಬೇಕು. ಆ ಒಂದು ಸಮಸ್ಯೆ ಇದೆ. ಅದನ್ನ ಅವರು ಸ್ಥಳೀಯ ಜನಪ್ರತಿನಿಧಿಗಳು ಹೇಳಿದ್ರೆ ಹೆಚ್ಚು ಇದೆ. ಬಟ್ ಬೇರೆ ಜಿಲ್ಲೆಗಳಲ್ಲಿ ಕಂಪೇರ್ ಈ ಸಮಸ್ಯೆಗಳು ಬಹಳ ಕಡಿಮೆ, ಇಲ್ವೇ ಇಲ್ಲ. ಅಲ್ಲಿ ಅಕ್ಕಿ ಆಗ್ಲಿ ಇನ್ನೊಂದಾಗ್ಲಿ ಸಂಪೂರ್ಣ ಎಲ್ಲರೂ 99% ತಗೊಳ್ತಾ ಇದ್ರು. ಹಾಗಾಗಿ ಅಲ್ಲಿ ಹೆಚ್ಚಿನ ಸಮಸ್ಯೆ ಇಲ್ಲ. ನಮ್ಮ ಇಲ್ಲಿ ಆ ಸಮಸ್ಯೆ ಸ್ವಲ್ಪ ಜಾಸ್ತಿ ಇದೆ. ಈಗ 100 ದಿನಗಳು ಪೂರೈಕೆ ಮಾಡ್ತಾ ಇದೆ, ಶತಕದಾಟವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಬಂದಾಗ ನಾಳಿನ ದಿನ ಮೈಸೂರಲ್ಲಿ ಗೃಹಲಕ್ಷ್ಮಿ ಯೋಜನೆ, ಬಹು ನಿರೀಕ್ಷಿತವಾಗಿ ಗೃಹಲಕ್ಷ್ಮಿ ಯೋಜನೆ ಉದ್ಘಾಟನೆ ಆಗ್ಲಿಕ್ಕಿದೆ. ಬರೋಬ್ಬರಿ 1.9 ಕೋಟಿ ಮಹಿಳೆಯರಿಗೆ ಸಿಗ್ತಾ ಇದೆ 2,000 ರೂಪಾಯಿಗಳು. ಆ ಮಾನದಂಡಗಳೇನು, ಮತ್ತೆ ಜೊತೆಗೆ ನಾಳಿನ ಒಂದು ಕಾರ್ಯಕ್ರಮ ಏನ್ ಹೇಳ್ತಾರೆ? ಗೃಹಲಕ್ಷ್ಮಿ ಯೋಜನೆ ಇದೆ, ಏನ್ BPL ಇದೆ ಅವರಿಗೆ ಎಲ್ರಿಗೂ ಸಿಗುವಂತದ್ದು. ಯಾವ ತರ ಈಗ ಅನ್ನಭಾಗ್ಯದ ಹಣ ಬರ್ತಾ ಇದೆ ಅದೇ ರೀತಿ ಅವರಿಗೆ ಬರುವಂತದ್ದು. ಅದು ಮಾತ್ರ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡುವ ಪ್ರಕ್ರಿಯೆಗಳು ಕೂಡ ಇತ್ತು. ನಮ್ಮ ಪಂಚಾಯತಿ ಆಫೀಸ್ಗಳು ಇರ್ಬೋದು, 1 ಅಂತ ಇದಿದೆ, ಅಥವಾ ಜನಸ್ನೇಹಿ ಸೆಂಟರ್ಗಳಿದೆ, ಅಲ್ಲೆಲ್ಲ ಹೋಗಿ ನೋಂದಣಿ ಮಾಡುವಂಥದ್ದು ಇತ್ತು. ಅಲ್ಲೆಲ್ಲ ಯಾರನ್ನು ನೋಂದಣಿ ಮಾಡಿಸ್ಕೊಂಡಿದ್ದಾರೆ, ನಮ್ಮ ಸ್ಥಳೀಯ ಕಾರ್ಯಕರ್ತರು ಹೆಚ್ಚಿನ ಜನರನ್ನು ಮಾಡಿಸಿದ್ದಾರೆ. ಅವರಿಗೆಲ್ಲರಿಗೂ ಇದು ಬರುವಂಥದ್ದು. ಈಗ ಎಲ್ಲೋ ಟೀಕೆಗಳಿದೆ, ಯಾಕೆ 2,000 ಸುಮ್ಮನೆ ಸರ್ಕಾರ ದುಡ್ಡು ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ. ಜನ್ಧನ್ ಯೋಜನೆ ಅಂತ ಬಂತು, ಜನರ ಅಕೌಂಟಿಗೆ ದುಡ್ಡು ಬೀಳ್ತದೆ ಅಂತ ಆಯಿತು. 15 ಲಕ್ಷ ಬೀಳ್ತದೆ ಅಂತ ಆಯಿತು, 15,000 ಬೀಳ್ತದೆ ಅಂತ ಆಯಿತು. ಆಮೇಲೆ 2,000 ಬಿದ್ದಿದೆ ಹಣ. ಅದು 2,000 ಹೆಚ್ಚಾಗಿ ಯಾವಾಗ ಮುಂದೆ ಚುನಾವಣೆಗಳಿರ್ತದೆ ಆಗ ಹಿಂದಿನ ತಿಂಗಳೆಲ್ಲ ಬೀಳುವಂಥದ್ದು. ಅದಕ್ಕೆ ಯಾರು ಟೀಕೆ ಮಾಡುದಿಲ್ಲ. ಆ ದುಡ್ಡು ಧರ್ಮಾರ್ಥ ಕೊಡುದು ಅಂತ ಹೇಳುದಿಲ್ಲ. ಈ ಹಣ ಕೊಡುವಾಗ ಅವರಿಗೆ ಮಾತ್ರ ಹಣ ಕೊಡ್ತಾರೆ, ಸರ್ಕಾರ ದಿವಾಳಿ ಎದ್ದು ಹೋಗ್ತದೆ, ಶ್ರೀಲಂಕಾ ಪರಿಸ್ಥಿತಿ ಬರ್ತದೆ ಅಂತೆಲ್ಲ ಟೀಕೆಗಳು ಮಾಡುವಂಥದ್ದು. ನಾನು ಹೇಳುದು ಇಲ್ಲಿ ಏನಿದೆ, ತಲಾ ಭಾಗ್ಯ ಅಂತ, ತಲಾ ಆದಾಯ ಅಂತ ಇದೆ ಜನರದ್ದು. ಆ ತಲಾ ಆದಾಯ ಹೆಚ್ಚಾಗಿದೆ. ಅನ್ನಭಾಗ್ಯದ 850 ರೂಪಾಯಿ ಹೇಳಿದ್ನಲ್ಲ ಒಂದೊಂದು ಅಕೌಂಟ್ಗೆ, 5 ಜನ ಇದ್ರೆ 850 ರೂಪಾಯಿ. ಆ ತರ ಅಕೌಂಟ್ಗೆ ಅನ್ನಭಾಗ್ಯದ್ದು ಹಣವೇ ಬರಲಿಲ್ಲ ಅಂತ ಕೆಲವು ರೇರ್ಲಿ ಎಲ್ಲ 1-2 ಕೇಸ್ಗಳು ಮ್ಯಾಕ್ಸಿಮಮ್. ನಾನು ಕೆಲವರು ಈ ರೀತಿ ಹೇಳ್ತಾರೆ, ಒಂದು ಬಾರಿ ಬಂದಿದೆ ನಮ್ಗಳಿಗೆ, ಮತ್ತೆ ಹಾಕಿಲ್ಲ. ಇಲ್ಲ, ಅಲ್ಲೇ ಕೇಳಿದ್ದೀನಿ ನಾನು. ಎಲ್ಲಿ ನಿಮ್ಮ ರೇಷನ್ ಶಾಪ್ ಇದೆಲ್ಲ, ಸಾಧಾರಣ 800-900 ಕನೆಕ್ಟ್ ರೇಷನ್ ಪಡಿತರ ಚೀಟಿದಾರರು ಇದ್ದರು, ಅವ್ರ ಹತ್ರ ನಿಲ್ಸ್ಕೊಂಡು ಕೇಳಿದ್ದೀನಿ ನಾನು. ಅವರೆಲ್ಲ ನಮಗೆ ಬರ್ತಾ ಇದೆ ಅಂತ ಹೇಳ್ತಾರೆ. ಏನಂದ್ರೆ ದುಡ್ಡು ಬಂದಿಲ್ಲ ಅಂತ ಹೇಳೋದು ಜಾಸ್ತಿ,
ಬಂದಿದೆ ಅಂತ ಯಾರು ಹೇಳ್ಕೊಂಡು ತಿರುಗುದಿಲ್ಲ, Okay. ಬಂದಿದೆ ಸುಮ್ಮನೆ ಹೇಳ್ತಾರೆ. Okay. 90% ಬಂದಿದ್ರು ಕೂಡ ಬಂದಿಲ್ಲ ಅಂತ ಇಲ್ಲ, ಇಲ್ಲ, ಹೇಳ್ತಾ? ಹಾಗೆ ಹೇಳುದಿಲ್ಲ. 95% ಜನರಿಗೆ ಬಂದಿದೆ. ಆಮೇಲೆ 5% ಜನ ಅಕೌಂಟ್ ಏನು ವಯಸ್ಸಾದವರ ಆಧಾರ್ ಲಿಂಕ್ ಆಗಿರುವುದಿಲ್ಲ, ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರುವುದಿಲ್ಲ, ಬ್ಯಾಂಕ್ ಅಕೌಂಟ್ಗೆ. ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಅವರಿಗೆ ಹಣ ಬಂದಿರುವುದಿಲ್ಲ. Okay. ಅಲ್ಲ, ಬಹಳಷ್ಟು ಕಂಪ್ಲೇಂಟ್ ಇರುವಂತದ್ದು ಒಂದು ಬಾರಿ ಬಂದಿದೆ, ತದನಂತರ ಎಲ್ಲೂ ಕೂಡ ಇಲ್ಲ, ಒಂದು ಬಾರಿ ಯಾಕೆ? ಭಾಗ್ಯದ ಹಣ ಬರಲಿಲ್ಲ. ಹಣ ಶುರು ಮಾಡಿದ್ದೆ ಕಳೆದ ತಿಂಗಳು ಬೀಳ್ಲಿಕ್ಕೆ, ನೆಕ್ಸ್ಟ್ ಒಂದ್ ತಿಂಗಳಿಗೆ ಒಂದೊಂದು ಮಂತ್ ಗ್ಯಾಪ್ ಬೇಕಲ್ಲ ಸರ್. ಬಿದ್ದಿಲ್ಲ ಅಂದ್ರೆ ರೇಷನ್ ಹೇಗೆ ಬರ್ತದೆ ಅದೇ ಟೈಮಲ್ಲಿ ಅದು ಬರುವಂತದ್ದು, ಆ ತಿಂಗಳಿಗೆ ಅದು ಬರುವಂತದ್ದು. ಓಕೆ, ಹಣ ಬಂದಿದೆ. ಅನ್ನಭಾಗ್ಯದ್ದು ಆಗ್ತಾ ಇದೆ, ಕ್ಲಿಯರ್ ಕ್ಲಿಯರ್ ಆಗ್ತದೆ. ಶಕ್ತಿ ಯೋಜನೆಯಲ್ಲಿ ಏನು ಸಮಸ್ಯೆಗಳಿಲ್ಲ. ಗೃಹಲಕ್ಷ್ಮಿ ಬರ್ತದೆ. ಗೃಹ ಜ್ಯೋತಿಯಲ್ಲಿ ಏನು ಸಮಸ್ಯೆಗಳಿಲ್ಲ. ಅದೇ ಬಾಡಿಗೆ ಮನೆ ಖಾಲಿ ಇದ್ದ ಮನೆಗಳದ್ದು ಸಮಸ್ಯೆ, ಅದೊಂದು ನಿಜವಾದ ಸಮಸ್ಯೆ, ಅದು ಅವರಿಗೆ ನ್ಯಾಯ ದೊರಕಿಸುವಂತದ್ದು. ಯುವ ನಿಧಿ ಇನ್ನು ಶುರು ಮಾಡಿಲ್ಲ, ಮಾಡ್ತಾರೆ. ನಾಳೆ ಗೃಹಲಕ್ಷ್ಮಿ ತಾವು ಹೇಳಿದಾಗೆ ಶುರುವಾಗುವಂತದ್ದು. ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬ ಆಗಿದೆ. ಮಹಿಳೆಯರಿಗೆಲ್ಲ ಈ ನಮ್ಮ ಭಾಗದಲ್ಲಿ ಕಮ್ಮಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲೆಲ್ಲ ವರಮಹಾಲಕ್ಷ್ಮಿ ಬಹಳ ದೊಡ್ಡ ಹಬ್ಬ. ಅಲ್ಲಿ ನಾನು ಬೆಂಗಳೂರಲ್ಲಿ ಇದ್ದೆ ಮೊನ್ನೆ. ಅಲ್ಲಿ ಒಬ್ರು ಮನೆಗೆ ಊಟಕ್ಕೆ ಕರೆದಿದ್ರು. ದೇವರ ಕೋಣೆಯಲ್ಲಿ ಅಡ್ಡ ಬಿದ್ದವನಿಗೆ ಹೇಳಲಿಕ್ಕೆ ಮನಸ್ಸಾಗ್ಲಿಲ್ಲ ನನಗೆ. ಅಷ್ಟೊಂದು ದುಡ್ಡು ನೋಟ್ ಅಟ್ಟಿ ಎದುರಿಟ್ಟಿದ್ರು. ಹೇಳುದು ಬೆಂಗಳೂರಲ್ಲಿ ಆ ದುಡ್ಡು ಬಂಗಾರ ಎಲ್ಲ ಇಟ್ಟು ಲಕ್ಷ್ಮೀ ಅಷ್ಟು ಇದರಲ್ಲಿ ವೈಭವದಿಂದ ಮಾಡ್ತಾರೆ. ಬೆಂಗಳೂರು ನಮ್ಮಲ್ಲಿ ಒಂದು ದೀಪಾವಳಿ ಗಣೇಶ ಹಬ್ಬ ಬಿಟ್ರೆ ಇಲ್ಲ, ಅಲ್ಲಿ ಒಂದು ತಿಂಗಳು ಹಬ್ಬ ಬೆಂಗಳೂರು ಬೇರೆ ಕರ್ನಾಟಕದ ಬೇರೆ ಪ್ರದೇಶಗಳಲ್ಲಿ. ಅಂತ ವರಮಹಾಲಕ್ಷ್ಮಿ ಈಗ ನಮ್ಮ ಕರ್ನಾಟಕದ ಜನತೆಯ, ಶ್ರೀಸಾಮಾನ್ಯ ಜನತೆಯ ಪ್ರತಿ ಮನೆಗೆ ಲಕ್ಷ್ಮಿ ಒಲಿದು ಬರ್ತಾ ಇದ್ದಾಳೆ. ಈ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ಭಾಗ್ಯದಂತೆ. ಹಾಗೆ ಭಾಗ್ಯದಾತ ಅಂತ ಹೇಳ್ಬೋದು ನಾವು. ನುಡಿದಂತೆ ನಡೆದ ಸರ್ಕಾರ. ಪಂಚ ಗ್ಯಾರಂಟಿಗಳನ್ನೆಲ್ಲ ಬೇರೆಯವರು 1 ವರ್ಷ 2 ವರ್ಷ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಿದ್ರು. ಸರ್, ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಕಡಿಮೆ ಆಯ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಜನರ ತೆರಿಗೆಯಿಂದ ಜನಸಾಮಾನ್ಯ ಹಣವನ್ನ ಜನರಿಗೆ ರಿಟರ್ನ್ ಕೊಡ್ತಾ ಇದ್ದೀರಾ. 2,000 ರೂಪಾಯಿಗಳು ಅಥವಾ ಶಕ್ತಿ ಯೋಜನೆಗಳು, ಅಲ್ಲಿ KSRTC ಬೊಕ್ಕಸ ತುಂಬುತ್ತೆ, ಆದ್ರೆ ಇಲ್ಲಿ ಕೊಡ್ತಾ ಇರುವಂತ ತಾವು ಜನರ ಒಂದು ಹಣ ಅಲ್ವಾ? KSRTC ಬೊಕ್ಕಸ ತುಂಬಿದ್ರೆ KSRTC ಲಾಭದ ಹಣ ತಿರ್ಗಾ ಎಲ್ಲಿಗೆ ಬರ್ತದೆ? ಸರ್ಕಾರಕ್ಕೆ ಬರ್ತದೆ. ನಾನು ಆಗ ಜನಧನ್ ಹೇಳಿದೆ 2,000, ಅದನ್ನ ಎಷ್ಟೋ ಕೋಟಿ ಅಂತ ದೇಶದಲ್ಲಿ ಲೆಕ್ಕ ಆಗ್ಬಹುದು. ಅದರೊಳಗೆ ಅಭಿವೃದ್ಧಿ ಕುಂಠಿತ ಆಗ್ಬಹುದು, ಅಥವಾ ಇನ್ನೊಂದು ಯಾವ್ದೋ ಪ್ರತಿಮೆ ನಿಲ್ಲಿಸೋದ್ರಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ಬಹುದು. ಹಾಗೆ ಇಲ್ಲಿ ಅಭಿವೃದ್ಧಿ 3 ತಿಂಗಳಲ್ಲಿ ಏನು ಕುಂಠಿತ ಆಗಿಲ್ಲ. ನಿಮ್ಮ ಹೊಸ ಯೋಜನೆಗಳು ಪ್ಲಾನ್ ಮಾಡ್ಲಿಕ್ಕೆ ಟೈಮ್ ಬೇಕು. ಒಂದು ರೋಡನ್ನು ಇವತ್ತಿನ ನಾಳೆ ಮಾಡ್ಲಿಕ್ಕೆ ಯಾವ ರೋಡ್ ಬೇಕು, ಏನೇನ್ ಬೇಕು ಅಂತ ಆ ಸಂಬಂಧಪಟ್ಟ ಶಾಸಕರುಗಳು ಇಂಜಿನಿಯರ್ ಜೊತೆ ಇದು ಮಾಡ್ಕೊಂಡು ಸೇರ್ಕೊಂಡು ಅವರು ಪಟ್ಟಿಯನ್ನು ಕೊಡ್ತಾರೆ. ಪಟ್ಟಿಯನ್ನು ಕೊಟ್ಟ ಕೂಡಲೇ ಸಿದ್ದರಾಮಯ್ಯ ಹೇಳಿದ್ದಾರೆ 6 ತಿಂಗಳು ಈ ಯೋಜನೆಗಳಿಗೋಸ್ಕರ ತಡೆದುಕೊಳ್ಳಿ, ಆಮೇಲೆ ನಿಮ್ಮ ಏನು ಪ್ರಾಶಸ್ತ್ಯ ಇದೆ ಅಭಿವೃದ್ಧಿ ಯೋಜನೆಗಳು ಲೀಸ್ಟ್ ಕೊಡಿ, ಅದಕ್ಕೆ ಸರಿಯಾದ ನಾವು ಹಣ ಹೊಂದಾಣಿಕೆ ಮಾಡ್ಕೊಂಡು ನಾವು ಮಾಡ್ತೀವಿ ಅಂತ. ನಮಗೆ ಬಹಳ ದೊಡ್ಡ ಸಮಸ್ಯೆ ಇರುವಂಥದ್ದು GST ಏನಿದೆ, ಅದರಲ್ಲಿ ಸ್ಟೇಟ್ ಮತ್ತು ಕೇಂದ್ರ, ರಾಜ್ಯ ಮತ್ತು ಕೇಂದ್ರದ 2 ಪಾಲಿದೆ, ಸ್ಟೇಟ್ ಅಂಡ್ ಸೆಂಟ್ರಲ್ GSTಯ ನಮ್ಮ ರಾಜ್ಯದ ನಮ್ಮ ಪಾಲು, ನಮ್ಮ ಹಕ್ಕಿಯು ನಮಗೆ ಸಿಗ್ತಾ ಇಲ್ಲ. ಬಹಳಷ್ಟು ತೊಂದರೆ ಕೊಡ್ತಿದ್ದಾರೆ ಅದನ್ನು ಬಾಕಿ ಇಟ್ಕೊಂಡು. ಆ ದುಡ್ಡು ನಮಗೆ ಕೊಟ್ರೆ ನಮ್ಮ ಹಕ್ಕಿನ ದುಡ್ಡು, ನಮ್ಮ ಪಾಲಿನ ದುಡ್ಡು, ನಮಗೆ ಬೇರೆ ಯಾವುದೇ ಹಣ ಬೇಕಾಗಿಲ್ಲ. ನಾವು ಎಲ್ಲ ಅನುದಾನಗಳು, ಎಲ್ಲ ಅಭಿವೃದ್ಧಿಗಳಿಗೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡಬಹುದು. ಓಕೆ, ಈಗ ಈ ನಮ್ಮ ಗೃಹಲಕ್ಷ್ಮಿ ಯೋಜನೆ ನಾಳೆಯಿಂದ ಪ್ರಾರಂಭ ಆಗುತ್ತೆ ಅಂತ ಬಂದಾಗ ಯಾವಾಗದಿಂದ ಅವರ ಅಕೌಂಟ್ಗಳಿಗೆ ಹಣ ಬೀಳುತ್ತೆ, ಮಹಿಳೆಯರ ಅಕೌಂಟ್ಗಳಿಗೆ ಹಣ ಬೀಳುತ್ತೆ? 2,000 ರೂಪಾಯಿಗಳು ನಾಳೆ ಓಪನ್ ಅಲ್ಲ, ನಾಳೆ ನಿಮಗೆ ಟ್ರಾನ್ಸ್ಫರ್ ಆಗ್ತದೆ. ಓಕೆ, ನಾಳೆಯಿಂದಲೇ? ಹೌದು, ಸಾಂಕೇತಿಕವಾಗಿ ನಾಳೆನೇ ಟ್ರಾನ್ಸ್ಫರ್ ಆಗ್ತದೆ. ಓಕೆ, ನಾಳೆ ಹಾಗಾದ್ರೆ 1.9 ಕೋಟಿ ಮಹಿಳೆಯರಿಗೆ ಹೇಳುದಿಲ್ಲ ನಾನು ಅಲ್ಲಿ. ಸಾಂಕೇತಿಕವಾಗಿ ಯಾರ್ಯಾರು ಎಂಟ್ರಿ ಕರೆಕ್ಟ್ ಇದೆ ಅವರಿಗೆ ನಾಳೆ ಉದ್ಘಾಟನೆ ಅಂದ್ರೆ ಅದೇ ರೀತಿ ಆಗುದು. ಸಾಂಕೇತಿಕವಾಗಿ ನಾಳೆ ಆಗ್ತದೆ. ಮಂತ್ ಎಂಡ್ ತೊಂದರೆಯಿಂದ ಬ್ಯಾಂಕಿಂಗ್ ಇದು ಇರ್ತದೆ 31st ಫಸ್ಟ್ ಟು 3-4 ಡೇಸ್ ಒಳಗೆ ಅದಾಗ್ತದೆ. ಓಕೆ, ಹಾಗೆಲ್ಲ ನೆಫ್ಟ್ ಟ್ರಾನ್ಸ್ಫರ್ಸ್ ಅದು. ಹೌದು, ಈಗ 2,000 ರೂಪಾಯಿಗಳು ಸಿಗುತ್ತೆ ಮಹಿಳೆಯರಿಗೆ. ಹೌದು. ಓಕೆ, ಅಟ್ ದ ಸೇಮ್ ಟೈಮ್ ಈ ಒಂದು ಸರ್ವರ್ ಪ್ರಾಬ್ಲಮ್ ಇದೆ, BPL ವಿಚಾರವಾಗಿ, ಕಾರ್ಡ್ಗಳ ವಿಚಾರವಾಗಿ ಸರ್ವರ್ ಪ್ರಾಬ್ಲಮ್ ಇರುವಂತದ್ದು. ಆ ಒಂದು ವಿಚಾರವನ್ನ ತಾವುಗಳು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ತಾವುಗಳು ಮೊದಲೇ ಇಂತಹ ಒಂದು ಕಾರ್ಯಕ್ರಮಗಳನ್ನ ಹಾಕ್ತೀರಿ ಅಂತ ಬಂದಾಗ ಪ್ರಥಮವಾಗಿ ನಮ್ಗಳಿಗೆ ಕೂಡ ಜನರು ಕೂಡ ಹೇಳ್ತಾ ಇರೋದು ಇನ್ನೂ ಸರ್ವರ್ ಡೌನ್ ಆಗುವಂತ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಅನ್ನುವಂಥದ್ದು. ಅಲ್ಲಿ ಈ ಸರ್ಕಾರದ ಒಂದೊಂದು ಡಿಪಾರ್ಟ್ಮೆಂಟ್ ನ ಸರ್ವರ್ ಇರ್ತದೆ. ರೇಷನ್ ಕಾರ್ಡ್ ಮೊದಲೇ ಸರ್ವರ್ ಪ್ರಾಬ್ಲಮ್ ಇತ್ತು. ಯಾವಾಗ ನಾವು ಹೋಗಿ ಅಕ್ಕಿ ತಗೊಳ್ಳಿಕ್ಕೆ ಇರುವಾಗ ಮುಂಚೆ ಒಂದ್ಸಲ ತಮ್ಮ ಕೊಟ್ಟಿದ್ರೆ ಸಾಕಿತ್ತು. ಅದಕ್ಕೆ ಕೇಂದ್ರದ ಮಹಾಶಯರು ಏನ್ ಮಾಡಿದ್ರು, ನಾವು ಕೊಡುವ ಅಕ್ಕಿ ಜನರಿಗೆ ಗೊತ್ತಾಗಬೇಕು ಅಂತ 2 ಸಲ ತಂಬು ಕೊಡ್ಬೇಕು ಅಂತ ಮಾಡಿದ್ರು. ಒಂದ್ಸಲ ಬೆರಳು ಕೊಟ್ಟ ಮೇಲೆ ಇನ್ನೊಂದು 5 kg ಬರ್ಲಿಕ್ಕೆ ಬೆರಳಿಗೆ ಅಲ್ಲಿ ಅಷ್ಟೊತ್ತಿಗೆ ಕಟ್ ಆಗಿಬಿಡೋದು ಗ್ರಾಮೀಣ ಪ್ರದೇಶಗಳಲ್ಲಿ ನೆಟ್ವರ್ಕ್. ಅದೊಂದು ದೊಡ್ಡ ಬೇಕಂತ ಮಾಡಿರೋದು ಅವ್ರ ತೊಂದರೆ ಕೇಂದ್ರದವ್ರು. ಬೇಕಾದ್ರೆ ಅವ್ರದ್ದು ಬೋರ್ಡ್ ಹಾಕೋಬೋಳ್ಬೋದಿತ್ತು. 2 ಸಲ ತಂಬು ಕೊಡ್ಬೇಕು ಅಂತ ಮಾಡಿದ್ರು. ಅದು ಸೀಮಿತ, ಎಲ್ಲರೂ ಅದೇ ಸಮಯದಲ್ಲಿ ವರ್ಕಿಂಗ್ ಅವರ್ಸ್ ಅಲ್ಲಿ ಬರುವಂತದ್ದು 10 to 5. ಆವಾಗ ಸರ್ವರ್ ಲೋಡ್ ಆಗುವಂಥದ್ದು. ಅಷ್ಟು ಜನ ಬಂದಾಗ ಇಡೀ ರಾಜ್ಯದ ಅದರೊಟ್ಟಿಗೆ ತಿದ್ದುಪಡಿಗಳು ಬಂದಾಗ ಉಂಟಲ್ಲ, ಒಂದೇ ಕನೆಕ್ಷನ್ ಅದು. ಈಗ BPL ಕನೆಕ್ಷನ್ಸ್ ಏನಿದೆ ಅದು ಒಂದೇ ಸರ್ವರ್, ಅದು ಅದಕ್ಕೆಲ್ಲದಕ್ಕೂ ತಿದ್ದುಪಡಿಗೂ ಅದೇ ಸರ್ವರ್, ರೇಷನ್ ಕೊಡ್ಲಿಕ್ಕೂ ಅದೇ ಸರ್ವರ್. ನೆಟ್ವರ್ಕ್ ಜಾಮ್ ಆಗೋದು ಸಹಜ. ಅದನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಎನಿವೇ ಸರ್, ಕೊನೆಯದಾಗಿ ಸರ್ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದು. ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದ್ರೆ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ
ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 100 ದಿನಗಳನ್ನ ಪೂರೈಕೆ ಮಾಡಿದೆ. ಹಾಗಾಗಿ ಜನರು ಏನ್ ಹೇಳ್ತಾರೆ ಅಂತ ಬಂದಾಗ ಬಹಳಷ್ಟು ಕರೆಗಳು ಬಂದಿರುವಂತದ್ದು ಎಲ್ಲವೂ ಕೂಡ ಅವರುಗಳ ಗೊಂದಲಗಳು, ಅವರುಗಳ ಡೌಟ್ಗಳು. ಯಾಕಂದ್ರೆ ಮನುಷ್ಯರಿಗೆ, ಈಗ ಜನರಿಗೆ ಪ್ರಸಕ್ತ ಕಾಲಘಟ್ಟದಲ್ಲಿ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ, ನಾವು ಏನೇ ಆಗಲಿ ನಾವುಗಳು ಬದುಕಬೇಕಂದ್ರೆ ಅಷ್ಟು ಕಷ್ಟ ಇದೆ ಅನ್ನುವಂಥ ನಿಟ್ಟಿನಲ್ಲಿ, ಹಾಗಿದ್ದಾಗ ಅವರ ಗೊಂದಲಗಳನ್ನು ಕೇಳುವಂಥದ್ದು ನೋ ಡೌಟ್ ಅವ್ರಿಗೆ ರೈಟ್ಸ್ ಇದೆ, ನೋ ಡೌಟ್. ಅದೇ ರೀತಿ ಬಹಳಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಆ ಗೊಂದಲಗಳನ್ನು ಪೂರೈಕೆ ಮಾಡಿದ್ಯಾ ಅಂತ ಬಂದಾಗ ಒನ್ಸ್ ಅಗೇನ್ ಗೊಂದಲಗಳು ಜನರಲ್ಲಿ ಇರುವಂಥದ್ದು. ಹಾಗಿದ್ದಾಗ ಲಾಸ್ಟ್ ರಿಯಾಕ್ಷನ್ ಸರ್, ಪದ್ಮಪ್ರಸಾದ್ ಜೈನ್ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ರಾಜ್ಯ ಸರ್ಕಾರ ಬಂದು ಮೊನ್ನೆ ಸೋಮವಾರಕ್ಕೆ 100 ದಿನ ಆಗಿದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವೇನು ಭರವಸೆಗಳನ್ನು ಕೊಟ್ಟಿದ್ದೇವೆ ಅಂತೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಜನಸಾಮಾನ್ಯರಲ್ಲಿ ಸಂತಸ ಕೂಡ ಮೂಡಿದೆ. ಏನು ನಮ್ಮ ಅಭಿವೃದ್ಧಿಯ ಆಡಳಿತ ಇದೆ ಇದನ್ನು ಜನ ಮೆಚ್ಕೊಂಡಿದ್ದಾರೆ. ಈ ಪಂಚ ಗ್ಯಾರಂಟಿಗಳ ಎಲ್ಲ ಲಾಭ ಇರ್ಬೋದು, ಅದರ ಫಲ ಇರ್ಬೋದು, ಅದು ಶ್ರೀಸಾಮಾನ್ಯರಿಗೆ ಸಿಗ್ತಾ ಇದೆ. ಇದನ್ನು ನಾವು ಜನರ ಇದರಲ್ಲಿ ಕಾಣ್ಬೋದು. ಎಲ್ಲೂ ಕಮೆಂಟ್ಗಳಿಲ್ಲ. ಮುಂದಿನ ಚುನಾವಣೆಯಲ್ಲಿ ಕೂಡ ಬರ್ತಕ್ಕಂಥ ಯಾವುದು ಲೋಕಸಭಾ ಚುನಾವಣೆಗಳು ಇದರ ಪ್ರತಿಫಲ ಕಾಣ್ಬೋದು. ಅದರೊಟ್ಟಿಗೆ ಒಂದು ಮೆಸೇಜ್ ಹೇಳ್ತೇನೆ, ಏನು ನಮ್ಮ 135 ಸೀಟು ನಾವು ಇದ್ದರೂ ಕೂಡ BJPಯವರು ವಿರೋಧ ಪಕ್ಷದ ಇವರು ಅವರಿಗೆ 100 ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕನ ಮಾಡಲಿಕ್ಕೆ ಒಂದು ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ. ಇಂಥ ಪರಿಸ್ಥಿತಿ ಯಾವತ್ತೂ ರಾಜ್ಯದಲ್ಲಿ ಆಗಿರಲಿಲ್ಲ. ಫಸ್ಟ್ ಟೈಮ್ ಈ ತರ ಆಗಿದೆ. ಅವ್ರ ಹತ್ರ ಬಿಜೆಪಿ ಇಲ್ಲ, ಆ ತರ ಆಗ್ತದೆ. ಅದರ ಒಟ್ಟಿಗೆ ಯಾರು ಬಿಜೆಪಿಯಲ್ಲಿ ಗೆದ್ದಿದ್ದಾರೆ ಆ ಶಾಸಕರು ಕಾಂಗ್ರೆಸ್ ಪಕ್ಷದ ಬಾಗಿಲಿಗೆ ಬರ್ತಾ ಇದ್ದಾರೆ ಅರ್ಜಿ ಇಟ್ಕೊಂಡು ಸೇರ್ತೇವೆ ಅಂತ. ದಳಪತಿಗಳಲ್ಲೂ ಗೊಂದಲ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ದಳ ಒಂದಾಗ್ತವೆ ಅಂತ ಹೇಳ್ತಾರೆ. ಅವು ಒಂದಾದ್ರೂ ಕೂಡ ಅವರಿಗೆ ಯಾವುದೇ ಸೀಟುಗಳು ಸಿಗುವ ಲಕ್ಷಣಗಳಿಲ್ಲ. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಮುಂದುವರೆದು ಉತ್ತಮ ಅಭಿವೃದ್ಧಿಯನ್ನ, ಆಡಳಿತವನ್ನ ನಾವು ಕೊಡ್ತೇವೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಇದು ಸದ್ಯ ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಸಿದ್ದು @100 ನಾಟ್ ಔಟ್ ಅನ್ನುವಂಥ ಟೈಟಲ್ ಅನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 100 ದಿನಗಳನ್ನ ಪೂರೈಕೆ ಮಾಡಿದೆ, ಶತಕ ದಾಟವನ್ನ ಮಾಡ್ತಾ ಇದೆ ಅಂತ ಬಂದಾಗ ಹೇಗಿದೆ ಈ ಸರ್ಕಾರ, ಏನು ಕೊಟ್ಟಿದೆ ಜನರಿಗೆ ಅಂತ ಪ್ರಶ್ನೆಗಳು ಬಂದಾಗ ಬಹಳಷ್ಟು ಜನರಿಗೆ ಗೊಂದಲಗಳು ಇರುವಂತಹ ಸಹಜ. ಯಾಕಂದ್ರೆ 5 ಗ್ಯಾರಂಟಿಗಳನ್ನ ಇಟ್ಟುಕೊಂಡು ಬಂದಿರುವಂತಹ ಸರ್ಕಾರ. ಈಗಾಗಲೇ ಶಕ್ತಿ ಯೋಜನೆ ಆಗಿದೆ, ಗೃಹಲಕ್ಷ್ಮಿ ಯೋಜನೆ ನಾಳೆಯಿಂದ, ಗೃಹ ಜ್ಯೋತಿ ಯೋಜನೆ ಈಗಾಗಲೇ ಆಗಿರುವಂಥದ್ದು. ಇವೆಲ್ಲದರ ಜೊತೆಗೆ ಅನ್ನಭಾಗ್ಯ ಯೋಜನೆ, ಬಹಳಷ್ಟು ಗೊಂದಲಗಳ ನಡುವೆ. ಜೊತೆಗೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ, ಬಹುನಿರೀಕ್ಷಿತ ಯೋಜನೆ, 1.9 ಕೋಟಿ ಮಹಿಳೆಯರಿಗೆ ಸಿಗುತ್ತೆ, 2,000 ರೂಪಾಯಿಗಳು ಅಂತ ಬಂದಾಗ ಅದರಲ್ಲೂ ಕೂಡ ಯಾವ ರೀತಿಯ ಗೊಂದಲಗಳು ಬರುತ್ತಾ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ಯುವ ನಿಧಿ ಅಂದ್ರೆ ಪದವಿ ಅಥವಾ ಡಿಪ್ಲೊಮಾ ಪಡೆದಂತಹ ಯುವಕರು ಏನಿದ್ದಾರೆ ಅವರ ಜೀವನಕ್ಕೆ, ಜೊತೆಗೆ ಸ್ವಾಭಿಮಾನದಿಂದ ಅವರು ಬದುಕಬೇಕು, ಮುಂದಿನ ಉದ್ಯೋಗ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ಈ ಒಂದು ಸರ್ಕಾರ ಒಂದು ಶಕ್ತಿಯನ್ನು ನೀಡುತ್ತೆ ಅಂತ ಬಂದಾಗ ಏನೋ ಯುವಕರು ಕೂಡ ಮತ ಹಾಕಿದ್ದಾರೆ, ಹಾಗಾಗಿ ಸರ್ಕಾರ ಬಂದಿದೆ ಅನ್ನುವಂಥದ್ದು. ಆದರೆ 100 ದಿನಗಳನ್ನ ಪೂರೈಕೆ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಅವರು. ಎಸ್, ಲಾಸ್ಟ್ ರಿಕ್ಷನ್ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತಕ್ಕೆ ಬಂದಿದೆ, ನಾವು ಈಗಾಗಲೇ ಕೆಲವರು ಅದು ಸರಿ ಇಲ್ಲ, ಟೀಕೆ ಎಲ್ಲ ಮಾಡೋ ಬಿಜೆಪಿ ಅವರ ಟೀಕೆ, ಅದು ಏನು ಟೀಕೆ ಸರಿಯಲ್ಲ. ಕನಿಷ್ಠ ಒಬ್ರು ಆಡಳಿತಕ್ಕೆ ಬಂದಾಗ 1 ವರ್ಷದ ಟೈಮ್ ನಾವು ಕೊಡಬೇಕು. ಮುಂದಿನ ಬಜೆಟ್ ಏನಿದೆ ಮಾರ್ಚ್ ತನಕ ನಾವು ಈ ಆಡಳಿತ ಮಾಡಲಿಕ್ಕೆ ನಾವು ಬಿಡಬೇಕು. ಏನು ಆ ಟೈಮಲ್ಲಿ ಹೇಗೆ ಆಡಳಿತ ಮಾಡ್ತಾರೆ ಆಮೇಲೆ ಬೇಕಾದ್ರೆ ಪ್ರಶ್ನೆಗಳು ಕೇಳಬಹುದು. 1 ವರ್ಷದ ತನಕ ಕಾದು ನೋಡ್ಬೇಕು. ನಾವು ಉತ್ತಮ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಸುಮ್ಮನೆ ಬೆರಳು ನಾವಿದ್ದಾಗ ಏನು ಮಾಡಿದ್ವಿ ಅಂತ ನಾವು ಪರವಾಗಿ ಮಾಡಬೇಕು, ಇನ್ನೊಬ್ಬರಿಗೆ ಕೈ ತೋರಿಸೋದು ಸರಿಯಲ್ಲ. ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟವರಿಗೆ, ಇನ್ನು ಮುಂದೆ ಬೆಂಬಲ ಕೊಡುವವರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಕೊಡ್ತೇನೆ. ನಿತಿನ್ ಅವರೇ, ನಮ್ಮ ಕುಡ್ಲ ಚಾನೆಲ್ನ ಮುಖಾಂತರ ಕೂಡ ನಮ್ಮ ಎಲ್ಲ ವೀಕ್ಷಕರಿಗೆ 100 ದಿನ ಇದಕ್ಕೆ ಸಂಭ್ರಮಾಚರಣೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು